ನಮಸ್ಕಾರ ವೀಕ್ಷಕರೇ, ಸಾಂಕ್ರಾಮಿಕ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಬಹಳಷ್ಟು ದಿನಗಳ ನಂತರ ನಾವು ಈ ಒಂದು ಅವಧಿಯಲ್ಲಿ ನಿಮ್ಮ ಮುಂದೆಗೆ ಮತ್ತೆ ಬಂದಿರುವಂಥದ್ದು. ಅಂದರೆ ಈಗ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ಎಲ್ಲ ಕಡೆಯಲ್ಲೂ ಕೂಡ ಕೊರೋನಾದ ಹಾವಳಿ ಹೆಚ್ಚಾಗ್ತಾ ಇದೆ. ಸೋಂಕಿತರ ಸಂಖ್ಯೆ, ಅದೇ ರೀತಿ ಸಾವನ್ನಪ್ತಾ ಇರುವಂತವರ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಅದರ ನಡುವೆ ಈಗ ಮಳೆಗಾಲ ಕೂಡ ನಡೀತಾ ಇದೆ. ಇಡೀ ಕರಾವಳಿ ಸಹಿತ ಎಲ್ಲ ಕಡೆಗಳಲ್ಲೂ ಸಾಂಕ್ರಾಮಿಕ ರೋಗಗಳ ಹಾವಳಿ ಕೂಡ ಅದರ ಜೊತೆಗೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಸಾಂಕ್ರಾಮಿಕ ರೋಗಗಳ ವಿಚಾರವನ್ನ ನಾವು ಇಲ್ಲಿ ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಕೊರೋನಾ ಅನ್ನುವಂತ ವಿಚಾರದ ಹಿಂದೆ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಅದರ ನಡುವೆ ಎಲ್ಲೋ ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು ಕಡಿಮೆಯಾಗಿದೆಯಾ ಅಥವಾ ಇವುಗಳನ್ನ ಜನರು ನಿರ್ಲಕ್ಷಿಸ್ತಾ ಇದ್ದಾರಾ ಎನ್ನುವಂತಹ ಭಾವನೆಗಳು ಕೂಡ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ನಾವು ಈ ಹಿಂದೆಯೂ ಕೂಡ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ಮುಖ್ಯವಾಗಿ ಮಳೆಗಾಲ ಆರಂಭ ಆಗುವಂತಹ ಹೊತ್ತಿಗೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ನಾವು ತೆಗೆದುಕೊಳ್ಳಬಹುದು. ಯಾಕಂತ ಹೇಳಿದ್ರೆ, ಈಗ ಈ ಹಿಂದಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ನಮಗೆ ಆರೋಗ್ಯ ಸೇವೆಗಳನ್ನು ಪಡೆದುಕೊಳ್ಳುವಂಥದ್ದು ಸಲೀಸಾಗಿತ್ತು. ಬೇಕಾದಂತಹ ವ್ಯವಸ್ಥೆಗಳೆಲ್ಲವೂ ಕೂಡ ಆಸ್ಪತ್ರೆಗಳಲ್ಲಿ, ಅದೇ ರೀತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗ್ತಾ ಇತ್ತು. ಆದರೆ ಈಗಿನ ಒಂದು ಪರಿಸ್ಥಿತಿಯನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಅನಾರೋಗ್ಯದ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಹೇಳಿಕೊಳ್ಳೋದಕ್ಕೆ ಕೂಡ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಅದು ಅಗತ್ಯ ಇಲ್ಲ, ಆದ್ರೂ ಕೂಡ ಏನೋ ಒಂದು ರೀತಿ ಭಯದ ವಾತಾವರಣ ಇವತ್ತು ನಿರ್ಮಾಣಗೊಂಡಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬಹುದು. ಸೊ ಇಂತಹ ಸಂದರ್ಭದಲ್ಲಿ ನಾವು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳು ಹರಡದ ಹಾಗೆ ಅದನ್ನ ಹೇಗೆ ತಡೆಗಟ್ಟಬಹುದು, ಜೊತೆಗೆ ಏನಾದರೂ ಅಂತಹ ಸಮಸ್ಯೆಗಳಿದ್ರೆ ಯಾವ ರೀತಿ ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು, ಎಲ್ಲಿಗೆ ಹೋದ್ರೆ ನಮಗೆ ಚಿಕಿತ್ಸೆಗಳು ಸಿಗುತ್ತೆ. ಮುಖ್ಯವಾಗಿ ಇನ್ನೊಂದು ಕಲ್ಪನೆ ಇದೆ, ಏನೀಗ ಏನೇ ನಾವು ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಹಿಡ್ಕೊಂಡು ಹೋದ್ರೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ, ಆ ಬಳಿಕ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನುವಂತ ಒಂದು ಕಲ್ಪನೆಗಳು ಕೂಡ ಇದೆ. ಆಕ್ಚುಲ್ ಆಗಿ ಪರಿಸ್ಥಿತಿ ಹಾಗಿಲ್ಲ. ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ, ಈಗ ಏನೋ ಡೆಂಗ್ಯೂ ಇದೆ, ಮಲೇರಿಯಾ ಪ್ರಕರಣಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಕೋವಿಡ್ ನ ಜೊತೆಗೆ ಬಹಳ ದೊಡ್ಡ ಸವಾಲು, ಮುಖ್ಯವಾಗಿ ಸಾರ್ವಜನಿಕರ ಪಾತ್ರ ಅದು ಬಹಳ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಬೇಕಾಗುತ್ತೆ. ಸೊ ಎಲ್ಲ ಒಟ್ಟು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಜಿಲ್ಲಾ ಮಲೇರಿಯಾದ ನಿಯಂತ್ರಣಾಧಿಕಾರಿಯಾಗಿ ಕೆಲಸವನ್ನ ಮಾಡಿಕೊಂಡು ಬಂದಿರುವಂತಹ ಡಾಕ್ಟರ್ ನವೀನ್ ಚಂದ್ರ ಕೆ ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡಬೇಕು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ನಾವು ಗಮನಿಸಿದ ಹಾಗೆ ಬಹುಶಃ ಈ ಒಂದು ಮಳೆಗಾಲದ ಅವಧಿಯಲ್ಲಿ ಎರಡನೇ ಬಾರಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ, ಒಂದು ಜಾಗೃತಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶಕ್ಕಾಗಿ. ಸೊ ನಾನು ಮೊದಲನೇದಾಗಿ ಕೋವಿಡ್ ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿದೆ. ನಿತ್ಯ ನಾವು ರಿಪೋರ್ಟ್ ಅನ್ನು ನೋಡ್ತಾ ಇದ್ದೇವೆ. ಆದ್ರೆ ಇದರ ಮಧ್ಯೆ ಈ ಒಂದು ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಅಥವಾ ಇನ್ನಿತರ ಸಾಂಕ್ರಾಮಿಕ ರೋಗಗಳು ಇದೇ ಸಾಲಿನಲ್ಲಿ ಬರುವಂತದ್ದು, ಅದರ ಬಗ್ಗೆ ಯಾರು ಅಷ್ಟಾಗಿ ತಲೆ ಕೆಡಿಸಿಕೊಂಡಿಲ್ಲ. ಯಾವ ಏರಿಯಾದಲ್ಲಿ ಇದೆಯೋ ಅಥವಾ ಯಾರಿಗೆ ಬಂದಿದೆಯೋ ಅವರಷ್ಟೇ ತಲೆ ಕೆಡಿಸಿಕೊಳ್ಳುವಂತಹ ಒಂದು ವಿಚಾರ ಇದೆ. ಸೊ ಮೊದಲನೇದಾಗಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸ್ಥಿತಿ ಹೇಗಿದೆ ಅಂತ ಜಿಲ್ಲೆಯಲ್ಲಿ? ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೇ ಬಂದ ತಕ್ಷಣ, ಯಾವತ್ತು ಮಳೆ ಶುರುವಾದ ತಕ್ಷಣ ಈ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತದೆ. ಯಾವಾಗೆಲ್ಲ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತದೋ ಆಗ ಸೊಳ್ಳೆಯಿಂದ ಹರಡುವ ರೋಗಗಳು ಕೂಡ ಜಾಸ್ತಿ ಆಗ್ತದೆ. ಸೊಳ್ಳೆಯಿಂದ ಹರಡುವ ರೋಗಗಳು ಮುಖ್ಯವಾಗಿ ನಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಲೇರಿಯಾ, ಒಂದು ಡೆಂಗು. ಒಂದು ಕಾಲದಲ್ಲಿ ಚಿಕನ್ ಗುನ್ಯಾ ಇತ್ತು, ಆದ್ರೆ ಈಗ ನಮ್ಮಲ್ಲಿ ಕಾಣ್ತಾ ಇಲ್ಲ. ಆದ್ರೆ ಡೆಂಗು, ಮಲೇರಿಯಾ ಅಂತೂ ಖಂಡಿತ ಇದೆ. ಮೇ ತಿಂಗಳಲ್ಲಿ ನಮ್ಮ ಆರೋಗ್ಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಅದೇ MPWಗಳು ಇವರೆಲ್ಲ ಕೆಲಸ ನಿರ್ವಹಿಸಿದ ಒಂದು ಪರಿಣಾಮವಾಗಿ ಮೇ ಅಲ್ಲಿ ಅಷ್ಟೊಂದು ಕಂಡು ಬಂದಿಲ್ಲ. ಜೂನ್ ಅಲ್ಲೂ ಒಂದ್ ಸ್ವಲ್ಪ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಡೆಂಗು ಕೇಸ್ಗಳು ಬಂದವು. ಆದ್ರೆ ಈಗ ಮಳೆ ಜಾಸ್ತಿ ಆದ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಂಗಳೂರಲ್ಲಿ ಈಗ ಮತ್ತೆ ಮಲೇರಿಯಾ ಮೇಲೆ ಬರ್ತಾ ಇದೆ. ಅಂದ್ರೆ ಮಲೇರಿಯಾ ಜಾಸ್ತಿ ಆಗ್ತಾ ಇದೆ. ಮಲೇರಿಯಾ ಸಂಬಂಧಪಟ್ಟ ಹಾಗೆ ನಾವು ಮೊದಲೇ ತುಂಬಾ ಪ್ರಸಿದ್ಧ ಅಥವಾ ಕುಪ್ರಸಿದ್ಧರು ಮಂಗಳೂರು ಮಹಾನಗರ ಪಾಲಿಕೆಯ ಈ ಜನತೆ ಪ್ರದೇಶ. ಯಾಕಂತ ಹೇಳಿದ್ರೆ ನಾವು ಇಡೀ ಕರ್ನಾಟಕ ರಾಜ್ಯದ್ದು ಕಳೆದ ವರ್ಷದ್ದು ಮಲೇರಿಯಾ ಸಂಖ್ಯೆ 3,000 ಸುಮಾರು 500 ಆದ್ರೆ ಅದರಲ್ಲಿ 2,800ರಷ್ಟು ನಮ್ದೇ ದೇಣಿಗೆ. ಸೊ ಆದ ಕಾರಣ ನಮ್ದು ದೊಡ್ಡ ವಿಷಯ. ಆ ನಿಟ್ಟಿನಲ್ಲಿ ಈಗ ನೋಡಿದ್ರೆ ಈ ವರ್ಷ ಕಮ್ಮಿ ಇತ್ತು. ಆದ್ರೆ ಈಗ ಮಳೆ ಬಿದ್ದ ನಂತರ ಒಂದೇ ಸಮನೆ ಮಳೆ ಆಗ್ತಾ ಇತ್ತು. ಕಳೆದ ಜುಲೈಯಿಂದ ಒಂದ್ ಸ್ವಲ್ಪ ಮತ್ತೆ ಮಲೇರಿಯಾ ಜಾಸ್ತಿ ಆಗ್ತಾ ಇದೆ. ಆದ್ರೆ ಡೆಂಗು ತೊಂದರೆ ಇಲ್ಲ, ಸ್ವಲ್ಪ ನಿಯಂತ್ರಣದಲ್ಲಿ ಇದೆ. ಪೂರ್ತಿ ನಿಯಂತ್ರಣ ಅಂತ ಅಲ್ಲ, ಕಂಪ್ಯಾರೇಬ್ಲಿ ಕಳೆದ ವರ್ಷ ನಾವು
ಗಣನೆಗೆ ತಕೊಂಡ್ರೆ ಈ ವರ್ಷ ತುಂಬಾ ಕಮ್ಮಿ ಇದೆ. ಬಟ್ ಮಲೇರಿಯಾ ಸ್ವಲ್ಪ ಎಲ್ಲೋ ಮಲೇರಿಯಾ ಆಗಾಗ ಒಂದೊಂದು ಕಡೆಯಲ್ಲಿ ಒಂದೊಂದು ಜಾಗದಲ್ಲಿ, ಮುಖ್ಯವಾಗಿ ನಾವು ಹೇಳೋದಿದ್ರೆ ಈ ಬಂದರ್ ಪ್ರದೇಶ ಮತ್ತು ಈ ಕಂಕನಾಡಿ ಬಂದರ್ ಪ್ರದೇಶ, ಜಪ್ಪು, ಈ ಜಾಗದಲ್ಲಿ ಕಾರ್ ಸ್ಟ್ರೀಟ್ ಸಾಧಾರಣ ಈ ಜಾಗದಲ್ಲಿ ಜಾಸ್ತಿಯಾಗಿ ಮಲೇರಿಯಾ ಜಾಸ್ತಿ ಬರ್ತಾ ಇದೆ. ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು, ಆದ್ರೆ ಖಂಡಿತವಾಗಿಯೂ ಅಲ್ಲಿ ಕೇಸಸ್ ಬರ್ತಾ ಇದೆ. ಎಸ್, ಅದರ ಜೊತೆಗೆ ಈಗಿನ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನಾನು ಕೇಳಲೇಬೇಕು ರೋಗದ ಲಕ್ಷಣಗಳ ಬಗ್ಗೆ. ಅಂದ್ರೆ ಈಗ ನಾನು ಹೇಳಿದೆ ಎಲ್ಲರೂ ಕೂಡ ಭಯ ಪಡುವಂತದ್ದು ಇದು ಕೊರೋನಾ ಆಗಿರ್ಬೋದಾ, ನಾನು ಹೇಳಿಕೊಂಡ್ರೆ ಎಲ್ಲಿ ನಾನು ಇನ್ನಿತರ ಸಮಸ್ಯೆಗಳಿಗೆ ತುತ್ತಾಗಬೇಕಾದಿತ್ತು, ಈ ರೀತಿ ನಾನಾ ತಪ್ಪು ಕಲ್ಪನೆಗಳು, ಭಯ, ಆತಂಕ ಎಲ್ಲವೂ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಿದ್ರೆ ಸರ್, ಈಗ ಮುಖ್ಯವಾಗಿ ಲಕ್ಷಣಗಳ ಬಗ್ಗೆ ಮಾತನಾಡೋದಿದೆ. ಈಗ ಲಕ್ಷಣಗಳಿಗೆ ಏನು ಅಂತ ಹೇಳಿದ್ರೆ, ನೀವು ಈಗಾಗಲೇ ನಾವು ಕೋವಿಡ್ ಬಗ್ಗೆ ಕಳೆದ ತಿಂಗಳಲ್ಲೂ ಕೂಡ ಮಾತಾಡಿದ್ದೆವು. ಹೆಚ್ಚಾಗಿ ತಲೆನೋವು, ವಿಪರೀತವಾದ ಸುಸ್ತು, ಮೈಕೈ ನೋವು ಮತ್ತು ಈ ವಾಸನೆ ಗ್ರಹಿಸುವ ಶಕ್ತಿ ಎಲ್ಲೋ ಒಂದ್ ಸ್ವಲ್ಪ ಕಮ್ಮಿ ಆಗುದು ಕೆಲವರಲ್ಲಿ ಈ ಬಾಯಿ ರುಚಿ ಪೂರ್ತಿಯಾಗಿ ಹೋಗಿ ಬಿಡ್ತದೆ, ಕೆಲವೊಂದು ಜನರಲ್ಲಿ ಬೇದಿ ಇರ್ತದೆ. ಆದ್ರೆ ಹೆಚ್ಚಾಗಿ ಸುಸ್ತು ಜಾಸ್ತಿ ಇರ್ತದೆ ಅದರಲ್ಲಿ, ಮತ್ತು ಈ ಜನರಲೈಸ್ಡ್ ಏನು ವೀಕ್ನೆಸ್ ಹೇಳ್ತೀವಿ ಅದು ಕೋವಿಡ್ಗೆ. ಬಟ್ ಮಲೇರಿಯಾದಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಆ ಬಿಟ್ಟು ಬರುವ ಜ್ವರ, ಚಳಿ ಬಿಟ್ಟು ಬರುವ ಜ್ವರ. ಒಮ್ಮೆ ಜ್ವರ ಬರ್ತದೆ, ಜೋರಾಗಿ ನಡುಕ ಬರ್ತದೆ, ಆ ನಡುಕ ನಿಂತ ನಂತರ ಮತ್ತೆ ಆತನು ಸುಸ್ಥಿತಿಗೆ ಬರ್ತಾನೆ. ಸೊ ಇದೇ ಇದ್ರದ್ದು ಒಂದು ಶಾಪ ಕೂಡ. ಏನಾಗ್ತದೆ, ನೀವು ಜ್ವರ ಬಂತು ಅಂತ ಹೇಳಿ ಮಾತ್ರೆ ತಗೋತೀರಿ, ಆ ಮಾತ್ರೆ ತಗೊಂಡ ಸಮಯಕ್ಕೆ ಜ್ವರ ಬಿಟ್ಟಿತ್ತು ಅಂದ್ರೆ ಮಲೇರಿಯಾ ಬಿಟ್ಟಿತ್ತು ಅಂತ ಹೇಳಿದ್ರೆ ಸೈಕಲ್ ಇವತ್ತು ಈಗ 12 ಗಂಟೆಗೊಮ್ಮೆ ಕೆಲವು ಸಲ ಬರ್ತದೆ, 24 ಗಂಟೆಗೊಮ್ಮೆ ಬರ್ತದೆ. ಆ ಜ್ವರ ಬಿಟ್ಟು ಚಳಿ ಬಿಟ್ಟು ಬೆವರಿತ್ತು ಅಂತ ಹೇಳಿದ್ರೆ ನಾವು ತಿಳ್ಕೊಳ್ತೇವೆ ಹೆಚ್ಚಿನ ಅಂಶ ಸಾಧಾರಣ ಜ್ವರ ಇರ್ಬೋದು, ನಾನು ಮಾತ್ರೆ ಪ್ಯಾರಾಸಿಟಮಾಲ್ ತಗೊಂಡೆ ಗುಣ ಆಯ್ತು ಅಂತ. ಆದ್ರೆ ಅದು ತಪ್ಪು. ಆತನ ಒಳಗಡೆ ಮಲೇರಿಯಾ ಇತ್ತು, ಅದರಿಂದಾಗಿ ನಡುಕ, ಚಳಿ ನಡುಕ, ಮತ್ತು ಅದೇ ಸಮಯಕ್ಕೆ ಬರ್ತದೆ. ಇವತ್ತೀಗ 12 ಗಂಟೆ ಬಂದ್ರೆ ಮತ್ತೆ ನಾಳೆ 12 ಗಂಟೆ ಕರೆಕ್ಟ್ ಆಗಿ ಜ್ವರ ಬರ್ತದೆ. ಸೊ ಒಂದು ಸಲ ಕರೆಕ್ಟ್ ಆಗಿ ಆ ಸಮಯ ಅನುಗರಿಸಿ ಅವಲಂಬಿಸಿ ಬರುತ್ತಾ ಇರುವ ಜ್ವರ ಅಂತ ಹೇಳಿದ್ರೆ ನೀವು ಮೊದಲಿಗೆ ಅದನ್ನು ಮಲೇರಿಯಾ ಇರಬಹುದು ಅನ್ನುವ ಬಗ್ಗೆ ಯೋಚಿಸಬೇಕು. ಆದ್ರೆ ಮಂಗಳೂರಿನಷ್ಟು ನಾವು ಯೋಚಿಸಿದ್ರೆ, ಮಂಗಳೂರಲ್ಲಿ ಒಂದು ಕಾನೂನೇ ಇದೆ, ಜ್ವರ ಬಂದ್ರೆ ಮೊದಲು ಮಲೇರಿಯಾವಾ ಅಂತ ನೋಡು ಅಂತ. ಮೊದಲು ಮಲೇರಿಯಾವಾ ಅಂತ ನೋಡು, ಮಲೇರಿಯಾ ಅಲ್ಲದಿದ್ರೆ ಮತ್ತೆ ಬೇರೆ ಪರೀಕ್ಷೆ ಮಾಡು. ಸೊ ಕೋವಿಡ್ ಪರೀಕ್ಷೆಯ ವಿಷಯವೇ ಬರೋದಿಲ್ಲ ಮಂಗಳೂರಲ್ಲಿ. ಜ್ವರ ಬಂದ್ರೆ ಫಸ್ಟ್ ಗೆ ಮಲೇರಿಯಾ ನೋಡ್ಬೇಕು, ಆ ನಂತರ ಉಳಿದ ಪರೀಕ್ಷೆಗಳನ್ನು ಮಾಡಬೇಕು. ಆದ ಕಾರಣ ಈ ಮಲೇರಿಯಾದ ಮುಖ್ಯವಾದ ಲಕ್ಷಣಗಳು ಮತ್ತೆ ತಲೆನೋವು, ಬಿಟ್ಟು ಬರುವಂತ ಜ್ವರ, ಚಳಿ, ಮೈಕೈ ನೋವು ಕೂಡ ಇರ್ತದೆ. ಅದೇ ರೀತಿ ಕೆಲವರಲ್ಲಿ ಹೊಟ್ಟೆ ನೋವು ಕೂಡ ಕಾಣಿಸ್ತದೆ. ಆದ್ರೆ ಹೆಚ್ಚಾಗಿ ಈ ಬಿಟ್ಟು ಬರುವ ಚಳಿ ಅದರ ಪ್ರಮುಖ ಲಕ್ಷಣ. ಇದು ಮಲೇರಿಯಾಕ್ಕೆ ಸಂಬಂಧಪಟ್ಟ. ಅಂದ್ರೆ ಬಹುಶಃ ಈ ವ್ಯತ್ಯಾಸಗಳನ್ನ ತುಂಬಾ ಚೆನ್ನಾಗಿ ಡಿಫರೆನ್ಶಿಯೇಟ್ ಮಾಡಿಕೊಳ್ಬಹುದು, ಅರ್ಥ ಮಾಡಿಕೊಳ್ಬಹುದು. ಅದು ಒಂದು ಸಲ ಮಲೇರಿಯಾ ಬಂದವನಿಗೆ ಅವನಿಗೆ ಪರೀಕ್ಷೆ ಮಾಡಿಸುವ ಅಗತ್ಯವಿಲ್ಲ. ಅವನೇ ಹೇಳ್ತಾನೆ ನನಗೆ ಸರ್ ನನಗೆ ಮಲೇರಿಯಾ ಇರ್ಬೇಕು ಅಂತ. ಅಂದ್ರೆ ಅಷ್ಟೊಂದು ಅವನು ಅನುಭವಿಸಿರ್ತಾನೆ ಅವನು. ಅದೀಗ ಡೆಂಗು ಅಂತ ಆದ್ರೆ ನಿಮ್ಗೆ ಹೆಚ್ಚಾಗಿ ಈ ಕಣ್ಣ ಗುಡ್ಡೆ ಹಿಂದ್ಗಡೆ ನೋವು ಬರ್ತದೆ, ಕಣ್ಣ ಗುಡ್ಡೆ ಹಿಂದ್ಗಡೆ ನೋವು, ಅಥವಾ ಮೈ ಮೇಲೆ ದದ್ದು ಬೀಳುದು, ಅಥವಾ ಒಂದ್ಸಲ ತುರಿಕೆ ರೀತಿಯಲ್ಲಿ ಬೀಳತ್ತೆ, ಅದು ಡೆಂಗು ಅಲ್ಲಿ. ಸಾಧಾರಣ ಜ್ವರ ಮತ್ತು ಮೈಕೈ ನೋವು ಎಲ್ಲದರಲ್ಲೂ ಇರತ್ತೆ. ಆದ್ರೆ ಮಲೇರಿಯಾ ಬರುವಾಗ ಅದು ಬಿಟ್ಟು ಬರುವ ಜ್ವರ ಬರುತ್ತೆ. ಕೋವಿಡ್ ಅಲ್ಲಿ ಜ್ವರ ಬಂದ್ರೆ ಕಂಟಿನ್ಯೂಸ್ ಆಗಿ ಜ್ವರ ಇರ್ತದೆ, ತುಂಬಾ ಜೋರಾದ ಜ್ವರ ಮತ್ತು ಸುಸ್ತು ಇರ್ತದೆ. ಸೊ ಅದು ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ ಅಂತ ಹೇಳಿ ಗಾಬರಿ ಆದ್ರೆ ಎಲ್ಲ ಒಂದೇ ರೀತಿ ಕಾಣಬಹುದು ಮನುಷ್ಯನಿಗೆ. ಆದ್ರೆ ಈಗದ ಪರಿಸ್ಥಿತಿಯಲ್ಲಿ ಇವತ್ತು ಯಾರೋ ಕೇಳ್ತಾ ಇದ್ರು ನನ್ನಲ್ಲಿ, ನನಗೆ BP ಪರೀಕ್ಷೆ ಮಾಡ್ಬೇಕು, ಅದಕ್ಕೂ ಹೋದ್ರೆ ಕೋವಿಡ್ ಪರೀಕ್ಷೆ ಮಾಡ್ತಾರ ಅಂತ. ಅಷ್ಟರ ಮಟ್ಟಿಗೆ ಜನ ಕೋವಿಡ್ ಬಗ್ಗೆ ತಪ್ಪಾರ್ಥ ಮಾಡ್ಕೊಂಡಿದ್ದಾರೆ. ಸೊ ಇದು ಪರಿಸ್ಥಿತಿ ಇರುವಂತದ್ದು. ಮತ್ತಷ್ಟು ಮಾತನಾಡ್ತೀನಿ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಬೇಕು. ಸಾಂಕ್ರಾಮಿಕ ಎಚ್ಚರ ಮುಂದುವರಿಯುತ್ತಾ ಒಂದು ಸಣ್ಣ ವಿರಾಮದ ನಂತರ.
ಮತ್ತೊಮ್ಮೆ ಸ್ವಾಗತ ಸಾಂಕ್ರಾಮಿಕ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಸಾಂಕ್ರಾಮಿಕ ರೋಗಗಳ ಜೊತೆಗೆ ಕೋವಿಡ್ ಹಾವಳಿ, ಒಟ್ಟಾರೆ ಪರಿಸ್ಥಿತಿ ಹೇಗಿದೆ, ಜನರು ಮಾಡಬೇಕಾಗಿರುವಂತದ್ದೇನು, ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ, ಎಲ್ಲಾ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದೇವೆ. ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿಯಾಗಿರುವಂತಹ ಡಾಕ್ಟರ್ ನವೀನ್ ಚಂದ್ರ ಕೆ ಅವರು ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ, ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಬಹುಶಃ ಕೊರೋನಾ ಒಂದು ಕಾರ್ಯಾಚರಣೆಯಲ್ಲಿ ಕೂಡ ತಾವು ಸಕ್ರಿಯವಾಗಿ ಪಾಲ್ಗೊಂಡಿರುವಂಥವರು, ತಮ್ಮ ಒತ್ತಡ ಕೂಡ ನಮಗೆ ಅರ್ಥ ಆಗುತ್ತೆ. ಸರ್, ಮುಖ್ಯವಾಗಿ ನಾನು ಅದರ ಜೊತೆಗೆ ಕೋವಿಡ್ನ ವಿಚಾರಗಳ ಬಗ್ಗೆ ಕೂಡ ಮಾತನಾಡೋದಿದ್ರೆ, ಮುಖ್ಯವಾಗಿ ಜನರಿಗೆ ಒಂದು ತಪಾಸಣೆಯ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ನಾನು ಮೊದಲನೇದಾಗಿ ತಪಾಸಣೆಯ ಬಗೆಗಿನ ಒಂದು ಗೊಂದಲಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ಈಗ ಒಬ್ಬ ವ್ಯಕ್ತಿ ಅಂದರೆ ಈಗ ಗಮನಿಸಿದ್ರೆ ಒಂದು ಸಾಮಾನ್ಯ ಫ್ಲೂ ಕೂಡ ಬರುವಂತಹ ಟೈಮ್ ಅನ್ನುವಂಥ ಮಾತುಗಳು, ಅದರ ಜೊತೆಗೆ ಮಲೇರಿಯಾ ಹಾವಳಿ ಕೂಡ ಇದೆ, ಡೆಂಗ್ಯೂ ಕೂಡ ಇದೆ. ಸೊ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ತಪಾಸಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಪ್ರೊಸೀಜರ್ಗಳಾಗುತ್ತೆ, ಒಬ್ಬ ಸಾಮಾನ್ಯ ಲಕ್ಷಣಗಳಿರುವಂತಹ ವ್ಯಕ್ತಿಯನ್ನ ಹೇಗೆ ತಪಾಸಣೆ ಮಾಡಲಾಗುತ್ತೆ, ಅದನ್ನ ಹೇಗೆ ಡಿಫರೆನ್ಶಿಯೇಟ್ ಮಾಡಿ ಐಡೆಂಟಿಫೈ ಮಾಡಲಾಗುತ್ತೆ ಅಂತ ಸರ್? ಈಗ ಮೊದಲನೇದಾಗಿ ಯಾರೇ ಒಬ್ಬರಿಗೆ ಜ್ವರ ಬರಲಿ, ಅವರು ಫೀವರ್ ಕ್ಲಿನಿಕ್ಗೆ ಹೋಗ್ಬೇಕು. ಓಕೆ, ಫೀವರ್ ಕ್ಲಿನಿಕ್ಗೆ ಹೋದ ತಕ್ಷಣ ಅದಕ್ಕೆ ಆದ ಕೆಲವು ಮಾರ್ಗಸೂಚಿಗಳಿವೆ. ಆ ಮಾರ್ಗಸೂಚಿಗಳನ್ನು ಅನುಸರಿಸಿ ILI ಅಂತ ಹೇಳ್ತೇವೆ, ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್, ಅಥವಾ ಸಾರಿ ಅಂತ ಹೇಳಿದೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಈ ಎರಡು ವಿಷಯಕ್ಕೆ ಕೋವಿಡ್ ಟೆಸ್ಟ್ ಮಾಡುವ ಅಗತ್ಯ ಇದೆ. ಈಗ ಮೈಕೈ ನೋವು ಮಾತ್ರ ಇದೆ, ಅವನಿಗೆ ಬೇರೆ ಯಾವುದೇ ಸಂಪರ್ಕ ಇರ್ಲಿಲ್ಲ, ಅಥವಾ ಅವನು ಕೋವಿಡ್ ಜಾಸ್ತಿ ಬಾಧಿತ ಜಾಗದಿಂದ ಬರ್ತಾ ಇಲ್ಲ, ಅವನಿಗೆ ಕೋವಿಡ್ ಪರೀಕ್ಷೆ ಮಾಡುವ ಅಗತ್ಯ ಇಲ್ಲ. ಈಗ ಮಳೆಗಾಲದ ಟೈಮ್ ಅಲ್ಲಿ ನಾವು ಈಗಾಗಲೇ ಸಾಂಕ್ರಾಮಿಕ ಎಚ್ಚರ ಅಂತಲೂ ಹೇಳಿದ್ದೀರಿ. ಅಂದ್ರೆ ಕೋವಿಡ್ ಮಾತ್ರ ಅಲ್ಲ, ಈಗ ಸಾಧಾರಣ ಶೀತ ಜ್ವರ ಇರ್ಬೋದು, ಸಾಧಾರಣ ಕೆಮ್ಮು ಇರ್ತದೆ, ಕೆಮ್ಮಲ್ಲಿ ಕಫ ಬರುತ್ತದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ತದೆ ಸಾಕಷ್ಟು ಜನರಿಗೆ, ಇನ್ಫ್ಲುಯೆನ್ಸಾ ವೈರಸ್ ಇಂದ ಬರ್ತದೆ. ಸೊ ಎಲ್ಲವನ್ನು ಕೋವಿಡ್ ಅಂತ ಯೋಚಿಸುವುದು ತಪ್ಪು. ಅದೇ ರೀತಿಯಲ್ಲಿ ಇಲಿ ಜ್ವರ ಇದೆ, H1N1 ಬರ್ಬೋದು ಇನ್ನು ಮುಂದಕ್ಕೆ, ಈಗ ಇಲ್ಲ, ಇನ್ನು ಆಗಸ್ಟ್ ಆದ ನಂತರ H1N1 ಇದ್ದು ಶುರು ಆಗ್ತದೆ ಕಾಟ. ಡೆಂಗು ಇದೆ, ಮಲೇರಿಯಾ ಇದೆ. ಸೊ ಆಯಾಯ ಜಾಗದ ವೈದ್ಯಾಧಿಕಾರಿ ಯಾರಿರ್ತಾರೆ ಆ ಏರಿಯಾದ್ದು ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ, ನನ್ನ ಏರಿಯಾದಲ್ಲಿ ಏನಿದೆ, ನನ್ನ ಏರಿಯಾದಲ್ಲಿ ಕೋವಿಡ್ ಜಾಸ್ತಿ ಇದೆಯಾ, ನನ್ನ ಏರಿಯಾದಲ್ಲಿ ಡೆಂಗು ಜಾಸ್ತಿ ಇದೆಯಾ, ನನ್ನ ಏರಿಯಾದಲ್ಲಿ ಮಲೇರಿಯಾ ಬರ್ತಾ ಇದೆಯಾ, ಆ ಬಗ್ಗೆ ಸರ್ವಿಲೆನ್ಸ್ ಅಂತ ಹೇಳುವ ಒಂದು ವ್ಯವಸ್ಥೆ ಇರ್ತದೆ. ಆ ಸರ್ವಿಲೆನ್ಸ್ ನವರು ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟಿರ್ತಾರೆ. ಆ ಮಾಹಿತಿಗೆ ಅನುಗುಣವಾಗಿ ಯಾರನ್ನು ಪರೀಕ್ಷೆ ಮಾಡಬೇಕು ಅಂತ ಅವರು ತೀರ್ಮಾನಿಸಿ ಪರೀಕ್ಷೆ ಮಾಡ್ತಾರೆ. ಈಗಾಗಲೇ ನಮ್ಮಲ್ಲಿ ಆಂಟಿಜೆನ್ ಕಿಟ್ ಕೂಡ ಬಂದಿದೆ. ಸೊ ಆಂಟಿಜೆನ್ ಕಿಟ್ ಅಲ್ಲಿ ಕೂಡಲೇ ಅಂದ್ರೆ ತುಂಬಾ ಬೇಗನೆ ಪರೀಕ್ಷೆ ಸಿಗ್ತದೆ ರಿಪೋರ್ಟ್. RT-PCR PCR ನಷ್ಟು ಖಚಿತ ಅಲ್ಲದಿದ್ರು ಯಾರನ್ನು ಆ ಬ್ರಾಕೆಟ್ ಗೆ ಸೇರಿಸಬೇಕು ಅದನ್ನ ಅದರಲ್ಲಿ ಮಾಡಬಹುದು. ನೀವು ಡೆಂಗು ಅಲ್ಲಿ ನೋಡಬಹುದು, ನಾವು ರ್ಯಾಪಿಡ್ ಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ರ್ಯಾಪಿಡ್ ಟೆಸ್ಟ್ 100ಕ್ಕೆ 100 ಡೆಂಗು ಅಂತ ಹೇಳಲಿಕ್ಕೆ ಆಗಲ್ಲ. ಡೆಂಗು ಆಗಿರ್ಬೋದು, ಈ ಡೆಂಗು ಆಗ್ಲಿ ಕೋವಿಡ್ ಆಗ್ಲಿ ಎರಡಕ್ಕೂ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಬೇಕಾಗಿರೋದು ರೆಸ್ಟ್, ಆರಾಮ, ಹಾಗೂ ಅವರನ್ನು ಬೇರೆ ಕೆಲವೊಂದು ವಿಷಯಕ್ಕೆ ಮಾನಿಟರ್ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬೇಕಾದ ವ್ಯವಸ್ಥೆ ಖಂಡಿತ ಮಾಡ್ತಾರೆ. ಸೊ ಅದು ಮುಖ್ಯವಾಗಿ ಅಂದ್ರೆ ಈಗ ಕೆಲವರು ಸ್ವಯಂ ಪ್ರೇರಿತರಾಗಿ ನಾನು ಟೆಸ್ಟ್ ಮಾಡಿಸಿಕೊಳ್ಳಬೇಕು ಅನ್ನುವಂತ ಒಂದು ವಿಚಾರಗಳು ಇರುವಂತದ್ದು, ಆ ನಿಟ್ಟಿನಲ್ಲಿ ಆಸ್ಪತ್ರೆಗಳಿಗೆ ಹೋಗುವಂತದನ್ನ ಕೂಡ ನಾವು ನೋಡ್ತೇವೆ. ಸೊ ಇದು ನಿಜವಾಗಿ ಅಗತ್ಯ ಇದೆಯಾ? ಇಲ್ಲ, ಖಂಡಿತವಾಗಿ ತಪ್ಪು. ನೀವು ಯಾವುದಕ್ಕೆ ಪರೀಕ್ಷೆ ಮಾಡಬೇಕು? ನೀವು ಮಂಗಳೂರಲ್ಲಿ ಮಲೇರಿಯಾಕ್ಕೆ ಪರೀಕ್ಷೆ ಮಾಡಬೇಕು. ಜ್ವರ ಬಂದ್ರೆ ಮೊದಲು ಮಲೇರಿಯಾಕ್ಕೆ ಪರೀಕ್ಷೆ ಮಾಡಿ, ನಂತರ ಡೆಂಗು ಬಗ್ಗೆ ಯೋಚಿಸಿ, ಆ ನಂತರ ಕೋವಿಡ್ ಬಗ್ಗೆ ಬೇಕಾದ್ರೆ ನಿಮ್ಗೆ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಇದ್ರೆ ನಿಮ್ಮ ವೈದ್ಯಾಧಿಕಾರಿಗಳು ತೀರ್ಮಾನಿಸ್ತಾರೆ. ಈಗ ಒಂದು ಮಾತು ಹೇಳ್ತೇನೆ, ಈಗ ತಾವು ಇವತ್ತು ಕೋವಿಡ್ ಪರೀಕ್ಷೆ ಮಾಡಿಸ್ತೀರಾ, ಒಂದು ವಾರ ಬಿಟ್ಟು ಬಸ್ಸಲ್ಲಿ ಹೋಗ್ತೀರಿ, ನಿಮ್ಮ ಹತ್ತಿರ ಕೂತವರಿಗೆ ಕೋವಿಡ್ ಇರ್ತದೆ, ಮತ್ತೆ ಮಾಡ್ತೀರಾ? ನೆಕ್ಸ್ಟ್ ಇನ್ನೊಂದ್ ದಿವಸ ಯಾವ್ದೋ ಅಂಗಡಿಗೆ ಹೋಗ್ತಾರೆ, ಅಲ್ಲಿ ಆ ಅಂಗಡಿ ಆತನ ಕೆಮ್ತಾನೆ, ಮತ್ತೆ ನಿಮ್ಗೆ ಡೌಟ್ ಬರ್ತದೆ, ಮತ್ತೆ ಮಾಡ್ತೀರಾ? ಈ ರೀತಿ ಯೋಚಿಸಿದ್ರೆ ದಿನಾಲೂ ನೀವು ಕೋವಿಡ್ ಪರೀಕ್ಷೆ ಮಾಡ್ಬೇಕಾಗ್ತದೆ. ಅಲ್ಲ, ಮಾಡಿ ಏನ್ ಮಾಡ್ತೀರಾ? ಇನ್ನೊಂದು ಪ್ರಶ್ನೆ, ಇಲ್ಲಿ ಬೇಕಾಗಿರುವುದು ಲಕ್ಷಣಗಳು, ವಾರ್ನಿಂಗ್ ಸೈನ್. ಅದು ಡೆಂಗು ಇರ್ಲಿ, ಮಲೇರಿಯಾ ಇರ್ಲಿ, ಅಥವಾ ಕೋವಿಡ್ ಇರ್ಲಿ, ನಾವು ಮೊದಲಿಗೆ ವಾರ್ನಿಂಗ್ ಸೈನ್ ನೋಡ್ಬೇಕು. ಆದ್ರೆ ಮಲೇರಿಯಾದಷ್ಟು ವಿಷಯದಲ್ಲಿ ನಿರ್ದಿಷ್ಟವಾದ ಚಿಕಿತ್ಸೆ ಇರುವ ಕಾರಣ ನಾವು ಕೂಡಲೇ ಪರೀಕ್ಷೆ ಮಾಡಿ ಆದಷ್ಟು ಶೀಘ್ರವಾಗಿ ಮೆಡಿಸಿನ್ ತಗೊಳ್ಳೋದು ಒಳ್ಳೇದು. ಅದು ಜನರು ಸುಲಭವಾಗಿ ಮಾಡಬಹುದಾದಂತಹ, ಖಂಡಿತವಾಗಿ ಹೌದು. ಅಂದ್ರೆ ಬಹುಶಃ ಮಾಡಿದ್ರೆ ಒತ್ತಡಗಳನ್ನು ಕೂಡ ನಿವಾರಣೆ ಮಾಡಬಹುದು, ಖಂಡಿತ ಮಾಡಬಹುದು. ಅಷ್ಟೇ ಅಲ್ಲ, ಅದರಿಂದಾಗಿ ನಮ್ಮ ಈ ರಿಸೋರ್ಸಸ್ ಏನಿದೆ ಅದನ್ನು ಕೂಡ ಉಳಿಸ್ಕೊಳ್ಬಹುದು. ಅಂದ್ರೆ ಬಹುಶಃ ಆಸ್ಪತ್ರೆಗಳಿಗೆ ತೆರಳಿದಂತ ಸಂದರ್ಭದಲ್ಲಿ ವೈದ್ಯರು ಡಾಕ್ಟರ್ ಡಿಸೈಡ್.
ಎಸ್, ಅದರ ಜೊತೆಗೆ ಮತ್ತೊಂದು ಈಗ ಮುಖ್ಯವಾಗಿ ತಾವೀಗ ಮಾಸ್ಕ್ ಧರಿಸಿರೋದ್ರಿಂದ ಕೇಳುವಂಥದ್ದು, ಮಾಸ್ಕ್ಗಳ ಒಂದು ಧರಿಸುವಂತಹ ವಿಚಾರಕ್ಕೆ ಕೂಡ ಕೆಲವೊಂದು ಗೊಂದಲಗಳು, ಯಾರು ಯಾವ ಮಾಸ್ಕ್ ಅನ್ನ ಧರಿಸಬೇಕು ಅನ್ನುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಜನಸಾಮಾನ್ಯರು ಸಾಮಾನ್ಯವಾದ ಒಂದು ಬಟ್ಟೆಯ ಮಾಸ್ಕ್ ಅನ್ನ ಧರಿಸಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಆದ್ರೆ ಅದು ಸುರಕ್ಷಿತ ಅಲ್ಲ, ನಮಗೆ N95 ಬೇಕು, ಅದು ಬೇಕು ಅನ್ನುವಂಥ ಕೆಲವೊಂದು ಮಾತುಗಳೆಲ್ಲವನ್ನು ಕೂಡ ನಾವು ಕೇಳ್ತಾ ಇರ್ತೇವೆ. ಸೊ ಮಾಸ್ಕ್ಗಳ ವಿಚಾರಕ್ಕೆ ಬಂದ್ರೆ ಸರ್, ಈಗ ಮಾಸ್ಕ್ ನೋಡಿ, ಈಗ ನಾನ್ ಮಾಸ್ಕ್ ಯಾಕೆ ಧರಿಸಿದ್ದು ಅಂತ ಹೇಳಿದ್ರೆ ಜನರಿಗೆ ಒಂದು ಅವೇರ್ನೆಸ್ ಬರಲಿ, ಮಾಸ್ಕ್ ಧರಿಸ್ಬೇಕು. ಯಾರು ಧರಿಸ್ಬೇಕು? ಯಾರು ಜನಸಾಂದ್ರತೆ ಇರ್ತದೆ ಅಲ್ಲಿ ಹೋಗುವಾಗ ಧರಿಸ್ಬೇಕು. ಈಗ ಕೆಲವೊಂದಷ್ಟು ಜನ ಮಾಸ್ಕ್ ಧರಿಸುವುದೇ ಇಲ್ಲ, ಇನ್ನೊಂದಷ್ಟು ಜನ ಅಗತ್ಯಕ್ಕಿಂತ ಜಾಸ್ತಿ ಮಾಸ್ಕ್ ಧರಿಸ್ತಾರೆ. ಅಂದ್ರೆ ನಮ್ಮಲ್ಲಿ ಕೆಲವೊಂದು ಪೇಷಂಟ್ಗಳು ಬಂದು ಹೇಳ್ತಾ ಇರ್ತಾರೆ, ನಾನು ಮನೆಯಲ್ಲಿ 24 ಗಂಟೆ ಕೂಡ ಧರಿಸ್ತಾ ಇದ್ದೇನೆ, ನನಗೊಂದ್ ಸ್ವಲ್ಪ ದಮ್ ಬಂದಾಗ. ಖಂಡಿತ ನೀವು ಇಡೀ ದಿವಸ ಮಾಸ್ಕ್ ಧರಿಸಿದ್ರೆ ನಿಮಗೆ ತೊಂದರೆ ಆಗ್ತದೆ. ಮಾಸ್ಕ್ ಯಾವಾಗ ಧರಿಸ್ಬೇಕು? ಯಾವಾಗ ನೀವು ಜನಜಂಗುಳಿರುವ ಅಲ್ಲಿ ಹೋಗ್ತೀರಾ, ಯಾವಾಗ ಪಬ್ಲಿಕ್ ಜಾಗಕ್ಕೆ ಹೋಗ್ತೀರಾ, ಆಗ ಮಾತ್ರ ಮಾಸ್ಕ್ ಧರಿಸಿ. ಮತ್ತೆ ನಿಮ್ಮ ಎರಡನೇ ಪ್ರಶ್ನೆ, ಯಾವ ಮಾಸ್ಕ್ ಧರಿಸ್ಬೇಕು? ಖಂಡಿತವಾಗಿ ಸಾಧಾರಣವಾದ ಬಟ್ಟೆಯ ಮಾಸ್ಕ್ ಸಾಕಾಗ್ತದೆ. ಸಾಧಾರಣವಾದ ಬಟ್ಟೆಯ ಮಾಸ್ಕ್ ಸಾಕಾಗ್ತದೆ. ಯಾವುದೇ ರೀತಿಯ N95 ಖಂಡಿತ ಅಗತ್ಯ ಇಲ್ಲ, ದಯವಿಟ್ಟು ಧರಿಸಬೇಡಿ. ನೀವು ಬಟ್ಟೆ ಮಾಸ್ಕ್ ಧರಿಸಿದ್ರೆ ಬಟ್ಟೆ ಮಾಸ್ಕ್ ಅನ್ನು 6 ಗಂಟೆ ಬಿಟ್ಟು ಮತ್ತೆ ಅದನ್ನು ತೊಳೆದು ಮತ್ತೆ ಯೂಸ್ ಮಾಡಬಹುದು ಮರು ದಿವಸ. N95 ಒಂದ್ಸಲ ಅದು ಯೂಸ್ ಆದ್ರೆ 6 ಗಂಟೆಗೆ ಮತ್ತೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಕೆಲವರು ಯೋಚಿಸ್ತಾ ಇರ್ತಾರೆ, ಕೆಲವೊಂದು ಮೆಡಿಕಲ್ ಅಲ್ಲಿ ಸಿಗುವುದನ್ನು 10 ಸಲ ಹಾಕ್ಬೋದಂತೆ, 20 ಸಲ, ಇದೆಲ್ಲ ಸುಳ್ಳು. N95 ಒಂದು ಸಲ ಅದ್ರದ್ದು ಫಿಲ್ಟರ್ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಅದು ವೇಸ್ಟ್. ಅದು ಅಂತ ಮಾಸ್ಕ್ ಅನ್ನು ಹಾಕುವ ಅಗತ್ಯವೇ ಇಲ್ಲ. ಆರ್ಡಿನರಿ ಬಟ್ಟೆಯ ಮಾಸ್ಕ್ ಅನ್ನು ಹಾಕೊಳ್ಳಿ, ಅದರಿಂದ ನಮ್ಗೆ ಸಾಕಷ್ಟು ರಕ್ಷಣೆ ಸಿಗ್ತದೆ, ಸಾಕಾಗ್ತದೆ ಅದು. ಆದರೆ ಜನಜಂಗುಳಿ ಇರುವಲ್ಲಿ ಹೋಗುವಾಗ ಮಾಸ್ಕ್ ಅನ್ನು ಹಾಕ್ಲೇಬೇಕು. ಈಗ ಮನೆ ಒಳಗೆ, ಈಗ ಇಲ್ಲಿ ಸ್ಟುಡಿಯೋಲ್ಲಿ ಕೂತ್ಕೊಂಡು ಹಾಕುವ ಅಗತ್ಯ ಇಲ್ಲ, ಆದ್ರೆ ಹೊರಗಡೆ ಹೋಗುವಾಗ ಅವರವರ ಮನೆಯಲ್ಲಿ ಅಗತ್ಯ ಇಲ್ಲ. ಆದ್ರೆ ಕೆಮ್ಮು ಉಂಟು ಒಬ್ಬನಿಗೆ, ಶೀತ ಆಗಿದೆ, ಸೀನ್ತಾ ಇದ್ದಾನೆ, ಅವನು ಹಾಕ್ಬೇಕು. ಕೆಮ್ಮು ಉಂಟು, ಸೀನ್ತಾ ಇದ್ದಾನೆ, ಆಗ ಹಾಕ್ಬೇಕು ಅಂತ ಹೇಳಿ ಪ್ರತಿ ದಿವಸ ಹಾಕ್ತಾ ಇದ್ರೆ ನೀವು ಹೇಳಿದ ತೊಂದ್ರೆ. ಮಾಸ್ಕ್ ಹಾಕಿದ್ದಿಂದ ಒಂಥರ ತಲೆನೋವು ಬರೋ ಸಾಧ್ಯತೆ ಕೂಡ ಆಗ್ತದೆ. ಅಂದ್ರೆ ಮಾಸ್ಕ್ ಹಾಕೋದ್ರಿಂದ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಬಿಲ್ಟಪ್ ಆಗ್ತದೆ. ಯಾವ್ದ್ರಲ್ಲಿ? N95 ಅಂತ ಮಾಸ್ಕ್ ಅಲ್ಲಿ ಮಾತ್ರ. ಆರ್ಡಿನರಿ ಬಟ್ಟೆ ಮಾಸ್ಕ್ ಅಲ್ಲಿ ಯಾವ ತೊಂದರೆಯೂ ಆಗೋದಿಲ್ಲ, ಗಾಳಿ ಆಡುವಂತ ಖಂಡಿತ ಏನು ತೊಂದರೆ ಇಲ್ಲ. ದಯವಿಟ್ಟು ಕಟ್ಟಿಕೊಳ್ಳಿ, ಏನೂ ಆಗೋದಿಲ್ಲ. ಓಕೆ, ಸೊ ಇದು ಮುಖ್ಯವಾಗಿ ಜನರು ಗಮನಿಸಬೇಕಾಗಿರುವಂತ. N95 ಅಗತ್ಯ ಇಲ್ಲ, ದಯವಿಟ್ಟು N95 ಧರಿಸಬೇಡಿ. N95 ಧರಿಸಿದ್ರೆ ತೊಂದರೆ ಆಗ್ತದೆ ನಿಮಗೆ, ಯಾಕಂದ್ರೆ ನಿಮ್ಗೆ ಸರಿಯಾಗಿ ಧರಿಸಲಿಕ್ಕೆ ಬರುದಿಲ್ಲ. ಮೊದಲನೇದಾಗಿ N95 ಹೊರಗಡೆಯಿಂದ ಮುಟ್ಲೇಬಾರದು. ಅದು ಯಾರು ಧರಿಸುವುದು? ICU ಒಳಗೆ ಹೋಗುವವರು ಅಥವಾ ಆಸ್ಪತ್ರೆಯಲ್ಲಿರುವುದು ಅಥವಾ ರೋಗಿಯನ್ನು ನೋಡುವವರು. ಅದು ಆಸ್ಪತ್ರೆ ಆಯಾ ಇರ್ಬೋದು, ವೈದ್ಯಕೀಯ ಸಿಬ್ಬಂದಿಗಳು. ಜನಸಾಮಾನ್ಯರು N95 ಹಾಕುವ ಅಗತ್ಯವೇ ಬರುವುದಿಲ್ಲ. ಅಂದ್ರೆ ಬಹುಶಃ ಅಲ್ಲಿ ಮಾಸ್ಕ್ಗಳ ಕೊರತೆ ಆಗುವಂತದನ್ನು ಕೂಡ ತಪ್ಪಿಸಬಹುದು ಒಂದು ದಾರಿಯಲ್ಲಿ ನಾವು. ಒಂದು ಅದು, ಇನ್ನೊಂದು ಅಗತ್ಯ ಇಲ್ಲದನ್ನು ಯಾಕೆ ಅಷ್ಟೊಂದು ದುಬಾರಿ ದುಡ್ಡು ಕೊಟ್ಟು ತಗೋತೀರಿ? ಅದಲ್ಲದೆ ಅದನ್ನ ಮತ್ತೆ ರೀಯೂಸ್ ಮಾಡುವಂತಲೂ ಇಲ್ಲ. ನಿಮ್ಗೆ ಬಟ್ಟೆ ಮಾಸ್ಕ್ ಆದ್ರೆ ರೀಯೂಸ್ ಮಾಡಬಹುದು, ತೊಳಿಬಹುದು. ಬಟ್ಟೆ ಮಾಸ್ಕ್ ಅನ್ನು ಯೂಸ್ ಮಾಡಬಹುದು. ಎಸ್, ನಾನು ಮತ್ತೆ ಈ ಡೆಂಗ್ಯೂ ಮತ್ತೆ ಮಲೇರಿಯಾ ಸಾಂಕ್ರಾಮಿಕ ರೋಗಗಳ ವಿಚಾರಕ್ಕೆ ಬರ್ತೇನೆ. ಸೊ ಜನರ ಈಗ ಕೈಯಲ್ಲಿ ಇರುವಂತ ವಿಚಾರ, ಜನರು ಏನು ಮಾಡಬೇಕೀಗ ಅನ್ನುವಂಥದ್ದು? ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಡೆಂಗು ಮಲೇರಿಯಾ ಜಾಸ್ತಿ ಯಾಕೆ ಆಯ್ತು? ಈಗ ನೀವು ನೋಡ್ತಾ ಇರ್ಬೋದು, 1970ನೇ ಇಸ್ವಿಗಿಂತ ಹಿಂದ್ಗಡೆ ನೀವು ಹೋದ್ರೆ ಆಗ ಮಲೇರಿಯಾ ಇರ್ಲೇ ಇಲ್ಲ. ಡೆಂಗುದು ಹಿಸ್ಟ್ರಿ ನೋಡಿದ್ರೆ ಒಂದು 10 ರಿಂದ 15 ವರ್ಷ ಹಿಂದೆ ಡೆಂಗು ಕೂಡ ಇರ್ಲಿಲ್ಲ. ಹಾಗಾದ್ರೆ ಡೆಂಗು ಮಲೇರಿಯಾ ನಮ್ಮ ರೋಗ ಅಲ್ಲ, ನಾವು ಮಾಡಿಕೊಂಡದ್ದು. ಅದು ನಾವು ಹೇಗ್ ಮಾಡ್ಕೊಂಡಿವಿ? ನಮ್ಮಲ್ಲಿ ನೋಡಿ, ಮೊದಲನ ಕಾಲದಲ್ಲಿ ನಮ್ಮಲ್ಲಿ ಮಂಗಳೂರಲ್ಲಿ, ನೀವು ಮಂಗಳೂರನ್ನು ನೋಡೋದಿದ್ರೆ ಮಂಗಳೂರಲ್ಲೆಲ್ಲ ಹಂಚಿನ ಮನೆ ಇತ್ತು ಒಂದು 25 ವರ್ಷ ಮೊದಲು. ಯಾವ ಮನೆಯಲ್ಲೂ ನೀರ್ ನಿಲ್ತಾ ಇರ್ಲಿಲ್ಲ, ಹಂಚಲ್ಲಿ ನೀರು ಇಳಿದು ಹೋಗ್ತಾ ಇತ್ತು. ಅದೇ ರೀತಿ ಶೇಡ್ಸ್ ಇರ್ಲಿಲ್ಲ, ಯಾವ್ದಕ್ಕೆ ಕಿಟಕಿಗಳಿಗೆ, ಅಲ್ಲಿ ನೀರ್ ನಿಲ್ತಾ ಇರ್ಲಿಲ್ಲ. ಪ್ಲಾಸ್ಟಿಕ್ ಅಂತ ಇರ್ಲೇ ಇಲ್ಲ, ಸೊ ಪ್ಲಾಸ್ಟಿಕ್ ಅಲ್ಲಿ ನಿಲ್ತಾ ಇರ್ಲಿಲ್ಲ. ಈಗ ನಮ್ಗೆ ಇನ್ನೊಂದು ಟೈರ್ಗಳು, ಇಷ್ಟೊಂದು ವಾಹನಗಳು ಖಂಡಿತ ಇರ್ಲಿಲ್ಲ, ಸೊ ಟೈರ್ಗಳು ವೇಸ್ಟ್ ಆಗ್ತಾ ಇರ್ಲಿಲ್ಲ. ಒರಳು ಕಳ್ಳುವಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಮಿಕ್ಸಿ ಗ್ರೈಂಡರ್ ಬಂದ ನಂತರ ಹೆಚ್ಚಿನವರ ಮನೆಯಲ್ಲಿ ಮೊದಲ ಕಡಿಯುವ ಕಲ್ಲೆಲ್ಲ ಮನೆ ಹೊರಗಡೆ ಬಿದ್ದಿದೆ. ಸೊ ಅದು ಇರ್ಲಿಲ್ಲ. ಸೊ ಇದ್ರ ಕಾರಣ. ಸೊ ನಾವು ಆಗದಿಂದ ಈಗ ಏನ್ ಮಾತಾಡಿದ್ದೇವೆ, ಮಹಡಿ ಮೇಲೆ, ಟ್ಯಾರಿಸ್ ನ ಮಹಡಿ ಮೇಲೆ ಇಂತ ನೀರು. ಈಗ ನೀವು ಹೋಗಿ ನಿಮ್ಮ ಮನೆಯಲ್ಲಿರೋ ಮಹಡಿ ಮೇಲೆ ನೋಡಿ, 100ರಲ್ಲಿ ಒಂದು 50 ಜನರ ಮಹಡಿ ಮೇಲೆ ನೀರು ನಿಂತಿದೆ.
ಸ್ವಲ್ಪ ನಿಂತಿದೆ ಅಂತೇಳಿ ಜನರ ತಲೆಯಲ್ಲಿ, ಜನರ ಮನಸ್ಸಲ್ಲಿ ಏನಿರ್ತದೆ, ಒಂದು ಚೂರು ನಿಂತಿದೆಪ್ಪ ಏನಾಗಲ್ಲ ಅಂತ, ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗಲ್ಲ ಅಂತ ಇಲ್ಲ. ಸ್ವಚ್ಛ ನಿಂತ ನೀರು ಒಂದಿಷ್ಟು ಇದ್ರೂ ಅದರಲ್ಲಿ ಈಡಿಸ್ ಸೊಳ್ಳೆ ಮೊಟ್ಟೆ ಇರ್ತದೆ ಅಥವಾ ಎನಾಫಿಲಿಸ್ ಸೊಳ್ಳೆ ಮೊಟ್ಟೆ ಇರ್ತದೆ. ಸೊ ಮೊದಲಿಗೆ ನಮ್ಮ ಏನ್ ಟ್ಯಾರೆಸ್ ಇದೆ ಅದನ್ನು ಕ್ಲಿಯರ್ ಮಾಡಿ, ಶೇಡ್ ಅನ್ನು ಕ್ಲಿಯರ್ ಮಾಡಿ, ಮನೆ ಹಿಂದುಗಡೆ ಹೆಚ್ಚಾಗಿ ಮುಂದುಗಡೆಗಿಂತಲೂ ಹಿತ್ತಿಲಲ್ಲಿ ನಾವು ನೋಡಿದ್ದೇವೆ ಸಾಕಷ್ಟು ಮನೆ ಹಿತ್ತಿಲಿಗೆ ನಾವು ಹೋಗಿ ನೋಡ್ತಾ ಇರ್ತೀವಿ. ಹೆಚ್ಚಾಗಿ ಪೇಂಟ್ ಡಬ್ಬ 5 ವರ್ಷ ಮೊದಲು ಪೇಂಟ್ ಮಾಡಿರ್ತಾರೆ ಮನೆಗೆ ಡಬ್ಬ ಅಲ್ಲೇ ಇಟ್ಟಿರ್ತಾರೆ, ಇಲ್ಲ ಭರಣಿ, ಉಪ್ಪಿನಕಾಯಿ ಭರಣಿ, ಇಂಥದ್ದೆಲ್ಲ ವಸ್ತುಗಳನ್ನು ಹಿಂದ್ಗಡೆ ಇಟ್ಟಿರ್ತಾರೆ. ಅಂದ್ರೆ ಅವರಿಗೂ ಅದು ಮನಸ್ಸಿಗೆ ಹೋಗಿರಲ್ಲ, ಅದ್ರಲ್ಲಿ ನೀರ್ ನಿಲ್ತದೆ. ಆ ನಿಂತ ನೀರಲ್ಲಿ ಈ ಸೊಳ್ಳೆ ಉತ್ಪತ್ತಿ ಆಗ್ತದೆ, ಆ ಸೊಳ್ಳೆಯೇ ಅವ್ರಿಗೆ ಕಚ್ತದೆ. ಸೊ ಮೊದಲಿಗೆ ನಾವು ಇದನ್ನು ಕಮ್ಮಿ ಮಾಡಿದ್ರೆ ಜನರು ಅವರ ಮನೆಯ ಮಹಡಿ ಮೇಲೆ ಇದ್ದ ನೀರು, ಶೇಡಲ್ಲಿದ್ದ ನೀರು, ಹೊರಗಡೆ ಬಿಸಾಡುವಂತ ತ್ಯಾಜ್ಯ ವಸ್ತುಗಳು, ಟೈರ್ಗಳು, ಪ್ಲಾಸ್ಟಿಕ್ ಶೀಟ್ಗಳು, ಎಲ್ಲಿವರೆಗೆ ಅಂತ ಹೇಳಿ ರಬ್ಬರ್ ಶೂ, ಇವನ್ ಅದರಲ್ಲಿ ಸಾಕಷ್ಟು ಕಡೆ ಬ್ರೀಡಿಂಗ್. ಹೂವಿನ ಕುಂಡದ ಅಡಿಯಲ್ಲಿ ಒಂದು ಪ್ಲೇಟ್ ಇಡ್ತಾರೆ, ಅಥವಾ ಹೂವಿನ ಕುಂಡಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ನೀರು ಹಾಕ್ತಾರೆ. ಮನೆ ಒಳಗಡೆ ಹೂವಿನ ಕುಂಡ ಇರ್ತಾರೆ, ಅದಕ್ಕೂ ಅಷ್ಟೊಂದು ನೀರು ಹಾಕ್ತಾರೆ. ಸೊ ಇದೆಲ್ಲ ರೆಫ್ರಿಜರೇಟರ್ ಅಡಿ ಎಷ್ಟೆಲ್ಲೇ ಕಡೆ ಇರ್ತದೆ ಅಂದ್ರೆ ಇಲ್ಲೆಲ್ಲ ಇರ್ತದೆ. ಅಂದ್ರೆ ಇದೆಲ್ಲ ಸಾಮಾನ್ಯವಾಗಿ ಗಮನಕ್ಕೆ ಬಾರದಂತಹ ಪ್ರದೇಶಗಳು. ಅಂತ ಹೇಳಿದ್ರೆ ನಾವಾಗಿ ನಮಗೆ ಅಂದಾಜಾಗಲ್ಲ, ಇನ್ನೊಬ್ರು ತೋರಿಸಿದ್ರೆ ಮಾತ್ರ ಗೊತ್ತಾಗುದು ಅದು. ಹೌದು, ಅಂದ್ರೆ ಬಹುಶಃ ಶುದ್ಧ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ ಅನ್ನುವಂಥದ್ದು ಎಲ್ಲರಲ್ಲಿರುವಂತಹ ಕಲ್ಪನೆ. ಆ ಪರಿಕಲ್ಪನೆ ಇಲ್ಲ. ಶುದ್ಧ ನೀರಲ್ಲಿ ಆಗ್ತದೆ ಅಂತ ಹೇಳೋ ಪರಿಕಲ್ಪನೆ ಜನರ ತಲೆಯಲ್ಲಿ ಇನ್ನೂ ಕೂಡ ಏನು ಅಂತ ಹೇಳಿದ್ರೆ, ಹೆಚ್ಚಿನ ಅಂಶ ತಾವೀಗ ಫೋನ್ ಕರೆ ಸ್ವೀಕರಿಸಿ ಶುರು ಮಾಡಿದ್ರೆ ಕೂಡ್ಲೆ ಮೊದಲ ಪ್ರಶ್ನೆ, ನಮ್ಮ ಮನೆ ಎದುರುಗಡೆ ಕೊಳಚೆ ನೀರಿದೆ, ಚರಂಡಿ ಇದೆ, ಚರಂಡಿಯಲ್ಲಿ ನೀರು ನಿಂತಿದೆ, ಅಲ್ಲಿಂದ ಸೊಳ್ಳೆ ಬರ್ತದೆ ಅಂತ. ಸೊಳ್ಳೆ ಉತ್ಪತ್ತಿ ಆಗ್ತದೆ ಹೌದು, ಆದ್ರೆ ಮಲೇರಿಯಾ ಡೆಂಗು ಹರಡಿಸುವಂತ ಸೊಳ್ಳೆ ಕೊಳಚೆ ನೀರಲ್ಲಿ ಆಗೋದಿಲ್ಲ, ಅದು ನಿಮ್ಮ ಶುದ್ಧ ನೀರಲ್ಲೇ ಆಗೋದು. ಅದು ಮುಖ್ಯವಾಗಿ ಅಂದ್ರೆ ಬಹುಶಃ ನಾವು ಕಳೆದ ಬಾರಿಯ ಒಂದು ಲಾರ್ವಾಗಳು ಹೇಗಿರುತ್ತೆ, ಆ ನೀರಿನ ಶುದ್ಧ ನೀರಿನಲ್ಲಿ ಹೇಗಿರುತ್ತೆ, ಬಾವಿಯ ನೀರಿನಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸಿದ್ದೇವೆ. ಈವನ್ ನಿಮ್ಮ ಈ ಮೇಲ್ಗಡೆದು ಈ ಸಿಂಟೆಕ್ಸ್ ಟ್ಯಾಂಕ್ ಇದೆ ನೋಡಿ, ಈಗಂತೂ ಅದರ ಕಂಪನಿಯೇ ಒಳ್ಳೆ ಒಂದು ಇನೋವೇಷನ್ ಮಾಡಿದೆ. ಮೊದಲೆಲ್ಲ ಅದಕ್ಕೆ ಫ್ಲಿಪ್ ಟೈಪ್ ಇತ್ತು, ಅಂದ್ರೆ ಈ ಮುಚ್ಚಿ ತೆರೆಯುವಂತದ್ದು. ಈಗ ಅದಕ್ಕೆ ತಿರುಗಣೆ ಟೈಪ್ ಇದ್ದು ಮುಚ್ಚಳ ಮಾಡಿದ್ದಾರೆ, ತುಂಬಾ ಒಳ್ಳೆಯ ಇನೋವೇಷನ್. ಈಗ ಅದ್ರಲ್ಲೂ ನೀವು ನೋಡ್ತಾ ಇರ್ಬೋದು, ಈ ಟ್ಯಾಂಕಿಗೆ, ಸಿಂಟೆಕ್ಸ್ ಟ್ಯಾಂಕಿಗೆ ಪೈಪ್ ಅನ್ನ ಕನೆಕ್ಷನ್ ಮೇಲಿನಿಂದ ಕೊಡ್ತಾರೆ, ಅದ್ರ ಮುಚ್ಚಳವನ್ನು ಸ್ವಲ್ಪ ಮೇಲೆ ಮಾಡಿ ಅದ್ರ ಒಳಗಿಂದ ಕೊಡ್ತಾರೆ. ನಿಜವಾಗಿ ಪೈಪ್ ಕನೆಕ್ಷನ್ ಕೊಡ್ಲಿಕ್ಕೆ ಅಂತಲೇ ಅದ್ರಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಒಂದು ಸ್ವಲ್ಪ ತೆಳು ಜಾಗ ಮಾಡಿದ್ದಾರೆ, ಅದನ್ನ ತುಂಡು ಮಾಡಿ ಅದ್ರ ಒಳಗೆ ಪಾಸ್ ಮಾಡ್ಬೇಕು, ಅದನ್ನ ಮಾಡಲ್ಲ. ಇದೆಲ್ಲ ಚಿಕ್ಕ ವಿಷಯಗಳು. ನಾನು ಹೇಳುವಾಗ ಅದು ತುಂಬಾ ಸಿಲ್ಲಿಯಾಗಿ ಕಾಣ್ತದೆ, ಯಾಕೆ ಇಷ್ಟೊಂದು ಚಿಕ್ಕ ವಿಷಯ ಹೇಳ್ತಾರೆ, ಅಷ್ಟೇ ಗಂಭೀರವಾಗಿರುವಂತ. ಅದರಿಂದಾಗಿ ಇನ್ನೊಬ್ಬನಿಗೆ ಮಲೇರಿಯಾ ಬರ್ಬೋದು ಅಥವಾ ಡೆಂಗು ಬರ್ಬೋದು. ಸೊ ಇದೆಲ್ಲ ತೀರಾ ಗಮನ ಹರಿಸಬೇಕಾಗಿರುವಂತಹ ವಿಚಾರಗಳು. ಅಂದ್ರೆ ನಮ್ಮ ಕೈಯಲ್ಲಿ ನಾವು ಎಷ್ಟು ಈ ಒಂದು ಸಾಂಕ್ರಾಮಿಕ ರೋಗಗಳನ್ನು ದೂರ ಇಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಸಾರ್ವಜನಿಕರು ಮಾಡಬೇಕಾದ ಕೆಲಸ ಇದು. ಈಗ ಇವತ್ತು ನಮ್ಮ ಕಾರ್ಯಕರ್ತರು ನಿಮ್ಮ ಮನೆಗೆ ಬಂದು ನಿಮ್ಮ ಹೂವಿನ ಕುಂಡದಲ್ಲಿ ನೀರು ನಿಂತಿದೆ, ನೀವು ಆ ಬಾವಿಗೆ ನೀವು ಒಂದ ಸೊಳ್ಳೆಯ ಪರದೆ ಅಂತ ನೆಟ್ ಹಾಕ್ಬೇಕು, ಇಲ್ಲ ಗಪ್ಪಿ ಮೀನ್ ಹಾಕ್ಬೇಕು. ಈಗ ನಮ್ಮಲ್ಲಿ ಏನಾಗಿದೆ ನೋಡಿ, ಮಂಗಳೂರಲ್ಲಿ ಸಾಕಷ್ಟು ಬಾವಿ ಇದೆ, ಬಟ್ ಯಾವ ಬಾವಿಯನ್ನು ನಾವು ಉಪಯೋಗಿಸ್ತಾ ಇಲ್ಲ. ಉಪಯೋಗಿಸದೇ ಇರುವಾಗ ಏನಾಗತ್ತೆ, ಅದರಲ್ಲಿ ಸೊಳ್ಳೆ ಮೊಟ್ಟೆ ಇಡ್ತದೆ. ಅದು ಮೇನ್. ಮೊದಲೇ ಏನಾಗ್ತಾ ಇತ್ತು, ನಾವು ಬಾವಿಯನ್ನು ರಾಟೆ ಮೂಲಕ ಇಳಿತಾ ಇದ್ವಿ. ಸೊ ಪ್ರತಿ ಸಲ ಬಿಂದಿಗೆ ಬೀಳುವಾಗ ಬಿಂದಿಗೆಯನ್ನು ಮುಳುಗಿಸ್ಬೇಕಾದ್ರೆ ನೀರಲ್ಲಿ 1-2 ಸಲ ಜಾಲಾಡಿಸ್ಬೇಕಾಗ್ತದೆ. ಈಗ ಹಾಗೆಲ್ಲ ಇದ್ರೂ ನೀರು ತಳಮಳ ಆಗ್ತಾ ಇತ್ತು. ಈಗ ನೀವು ಸಬ್ಮರ್ಸಿಬಲ್ ಪಂಪ್ ಹಾಕಿರ್ತೀರಾ, ಸೊ ಅದು ಅಡಿನ ನೀರನ್ನು ಮಾತ್ರ ತೆಗಿತದೆ, ಮೇಲ್ಮಟ್ಟದ ನೀರು ತುಂಬಾ ಶಾಂತವಾಗಿರ್ತದೆ, ಅದರಲ್ಲಿ ಮತ್ತೆ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಇದೆಲ್ಲ ಸುಲಭವಾಗಿ ಇದೆಲ್ಲ ಕೇಳಲಿಕ್ಕೆ ತುಂಬಾ ಚಿಕ್ಕ ವಿಷಯ ಕಾಣುತ್ತೆ, ಆದರೆ ಇವತ್ತು ನಮ್ಮಲ್ಲಿ ಇಷ್ಟೊಂದು ಮಲೇರಿಯಾ ಬರ್ಲಿಕ್ಕೆ ಮೊದಲ ಕಾರಣ ಇವು, ಚರಂಡಿ ನೀರಲ್ಲ. ಅದರ ಜೊತೆಗೆ ಈಗ ಯಾವೆಲ್ಲ ಏರಿಯಾಗಳು ಸ್ವಲ್ಪ ರಿಸ್ಕಿ ಅಂತ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಮಾತನಾಡಬೇಕು. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ವಿರಾಮವನ್ನು ತೆಗೆದುಕೊಳ್ತೇನೆ. ಸಾಂಕ್ರಾಮಿಕ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೂ ಮುನ್ನ ಮತ್ತೊಂದು ಪುಟ್ಟ ವಿರಾಮ.
ಮತ್ತೊಮ್ಮೆ ಸ್ವಾಗತ ಸಾಂಕ್ರಾಮಿಕ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ತಮ್ಮಲ್ಲೂ ಕೂಡ ಈ ಬಗ್ಗೆ ಗೊಂದಲಗಳಿರ್ಬೋದು, ಪ್ರಶ್ನೆಗಳಿರ್ಬೋದು, ಒಟ್ಟಾರೆ ಪರಿಸ್ಥಿತಿಯ ಬಗ್ಗೆ ಏನೇ ಗೊಂದಲಗಳು ಸಂದೇಹಗಳಿದ್ರೂ ಕೂಡ ನಮ್ಮ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದಕ್ಕೆ ಕರೆಯನ್ನ ಮಾಡಿ ಡಾಕ್ಟರಿಂದ ಉತ್ತರವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಡಾಕ್ಟರ್ ನವೀನ್ ಚಂದ್ರ ಅವರೇ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಇನ್ನು ಮುಖ್ಯವಾಗಿ ಈಗಾಗಲೇ ನಾವು ಹೇಳಿದೆ ಟ್ರೀಟ್ಮೆಂಟ್ನ ಬಗ್ಗೆ. ಈಗ ಸಾಂಕ್ರಾಮಿಕ ರೋಗಗಳ ಟ್ರೀಟ್ಮೆಂಟ್ನ ವಿಚಾರಕ್ಕೆ ನಾವು ಮೊದಲು ಮಾತನಾಡೋದಿದ್ರೆ ಏನು, ಎಲ್ಲಿ, ಹೇಗೆಲ್ಲ ವ್ಯವಸ್ಥೆಗಳೀಗ ಲಭ್ಯ ಇದೆ ಅಂತ. ಮೊದಲನೇದಾಗಿ ನಾವು ಆಗ್ಲೇ ಮಾತಾಡಿದೆವು, ಡೆಂಗು ಕೋವಿಡ್ಗೆ ಟ್ರೀಟ್ಮೆಂಟ್ ಇಲ್ಲ, ಅಗತ್ಯ ಇಲ್ಲ. ಬೇಕಾಗಿರೋದು ರೆಸ್ಟ್, ಆರಾಮ, ಸಾಕಷ್ಟು ದ್ರವಾಹಾರ ಹಾಗೂ ಕೆಲವೊಂದಷ್ಟು ಮಾತ್ರೆಗಳಿದೆ, ವೈಟಮಿನ್ ಮಾತ್ರೆಗಳು, ಅವುಗಳನ್ನು ಆಯಾಯ ವೈದ್ಯಾಧಿಕಾರಿಗಳು ಕೊಡ್ತಾರೆ. ಈಗ ಒಂದು ವೇಳೆ ಇಲಿ ಜ್ವರ ಅಂತ ಆದ್ರೆ ಆಗ ಡಾಕ್ಸಿಸೈಕ್ಲಿನ್ ಹೇಳುವ ಒಂದು ಆಂಟಿಬಯೋಟಿಕ್ ಇರ್ತದೆ. ಅದೇ ರೀತಿ ಅದಕ್ಕಿಂತ ಬೇರೆ ಆಂಟಿಬಯೋಟಿಕ್ಗಳು ಕೂಡ ಇರ್ತವೆ. ಹೆಚ್ಚಾಗಿ ಡಾಕ್ಸಿಸೈಕ್ಲಿನ್ ಸಾಕಾಗ್ತದೆ, ಕೆಲವೊಂದ್ಸಲ ಪೆನ್ಸಿಲಿನ್ ಬೇಕಾಗ್ತದೆ, ಕೆಲವೊಂದ್ಸಲ ಬೇರೆ ಬೇರೆ ಮದ್ದುಗಳು ಬೇಕಾಗ್ತದೆ. ಆದ್ರೆ ಇಲಿ ಜ್ವರಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಇದೆ, ನಮ್ಮಲ್ಲಿ ಸಾಕಷ್ಟು ದಾಸ್ತಾನು ಕೂಡ ಇದೆ. ಅದಕ್ಕಿಂತ ಮುಖ್ಯವಾಗಿ ನಾವು ಬರ್ಬೇಕಾದ್ದು ಮಲೇರಿಯಾಕ್ಕೆ. ಈಗ ಮಲೇರಿಯಾಕ್ಕೆ ಏನಾಗ್ತದೆ, ಸರ್ಕಾರದಿಂದ ಇಷ್ಟೊಂದು ಒಳ್ಳೆ ಮದ್ದಿದೆ ಅಂತ ಹೇಳಿದ್ರೆ ಕ್ಲೋರೋಕ್ವಿನ್ ಮಾತ್ರೆ 4-4-2 ಕೊಡ್ತೇವೆ. ಅಂದ್ರೆ ಮೊದಲ ದಿವಸ 4, ಮತ್ತಿನ ದಿವಸ 4, ಅದರ ಮತ್ತಿನ ದಿವಸ 2. ಅದರ ಒಟ್ಟಿಗೆ ಪ್ರೈಮಾಕ್ವಿನ್ ಅಂತ ಹೇಳೋ ಮಾತ್ರೆ ಇದೆ, ಅದು 7.5 ಮಿಲಿಗ್ರಾಮ್ 2 ಪ್ರತಿ ದಿವಸ 2 14 ದಿವಸ ತಗೋಬೇಕು. ಹೆಚ್ಚಾಗಿ ಜನರು ಏನ್ ಮಾಡ್ತಾರೆ, ಈ 3 ದಿವಸದ ಚಿಕಿತ್ಸೆ ಆದ ತಕ್ಷಣ ಜ್ವರ ಬಿಡ್ತದೆ, ತಲೆನೋವು ಹೋಗ್ತದೆ. ನಿಮ್ಗೆ ಜ್ವರ ಮಲೇರಿಯಾ ಬಂದಿದೆ ಅಂತ ಹೇಳುದೇ ಮರ್ತು ಹೋಗ್ತದೆ, ಲಕ್ಷಣಗಳೇ ಇರುವುದಿಲ್ಲ, ಮರ್ತೇ ಹೋಗ್ತದೆ. ಆ ಮೇಲಿದ್ದು ಏನ್ ಮಾತ್ರೆ ಇದೆ ಇನ್ನು 11 ದಿವಸದ್ದು, ಅದನ್ನ ತಾವು ತಕೊಳ್ಳೋದಿಲ್ಲ. ಅಂತವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ 3 ತಿಂಗಳೊಳಗೆ ಮತ್ತೆ ಮಲೇರಿಯಾ ಬರ್ತದೆ. ಸೊ ನನಗೆ ಮತ್ತೆ ಮತ್ತೆ ಬರ್ತಾ ಉಂಟು ಅಂತ ಯಾರಾದ್ರೂ ಹೇಳ್ತಾ ಇದ್ರೆ 2 ಕಾರಣ. ಒಂದು, ಅವನು 14 ದಿವಸದ ಏನ್ ಕೋರ್ಸ್ ಇದೆ ಅದನ್ನ ತಕೊಂಡಿಲ್ಲ, ಅಥವಾ ಅವನು ಮತ್ತೆ ಬೇರೆ ಸೊಳ್ಳೆಯಿಂದ ಕಚ್ಚಿಸಿಕೊಂಡಿದ್ದಾನೆ. ಸೊ ಇದು ಸಾಧಾರಣ ಮಲೇರಿಯಾಕ್ಕೆ. ಇನ್ನೊಂದು ತಲೆಯ ಮಲೇರಿಯಾ ಅಥವಾ ಫಾಲ್ಸಿಫಾರಂ ಮಲೇರಿಯಾ ಅಂತ ಹೇಳ್ತೀವಿ. ಅದು ಬಂದ್ರೆ ನಾವು ACT ಕಿಟ್ ಅಂತ ಕೊಡ್ತೀವಿ. ಮೊದಲನೇ ದಿವಸ 3 ಮಾತ್ರೆ, ಮರು ದಿವಸ ಪ್ರೈಮಾಕ್ವಿನ್ 6 ಮಾತ್ರೆ ಬೇಕಾಗ್ತದೆ, ಮತ್ತೊಂದು ಬೇರೆ ಒಂದು ಮಾತ್ರೆ ಇರ್ತದೆ. ಅದ್ರ ಮರು ದಿವಸ ಬರೀ 1 ಮಾತ್ರೆ, ಅಲ್ಲಿ 3ನೇ ದಿವಸಕ್ಕೆ ಮುಗೀತದೆ. ಆದ್ರೆ ಎಲ್ಲಕ್ಕಿಂತ ಅಗತ್ಯ ಏನು ಅಂತ ಹೇಳಿದ್ರೆ 1 ತಿಂಗಳು ಬಿಟ್ಟು ಮತ್ತೆ ಮಲೇರಿಯಾದ್ದು ಪರೀಕ್ಷೆ ಮಾಡುದು. ಮಲೇರಿಯಾ ಪೂರ್ತಿ ಅವನ ದೇಹದಿಂದ ಹೋಗಿದ ಇಲ್ಲವ ಅದನ್ನು ನೋಡ್ಬೇಕು. ಸೊ ಅದಕ್ಕೆ 3 ತರದ ಪರೀಕ್ಷೆ. ಮೊದಲು ಪರೀಕ್ಷೆ ಮಲೇರಿಯಾ ಮಾಡ್ತೇವೆ, ಆಮೇಲೆ 6ನೇ ದಿವಸ ಒಂದು ಮಾಡ್ತಾರೆ, ಮತ್ತೆ 14ನೇ ದಿವಸ ಮತ್ತೆ ಮಾಡ್ತಾರೆ. ಆ ನಂತರ ತಿಂಗಳು ಬಿಟ್ಟೊಮ್ಮೆ ಮಾಡ್ತಾರೆ. ಇದೆಲ್ಲದರಲ್ಲಿ ಸರಿ ಅಂತ ಬಂದ್ರೆ ಆತನಿಗೆ ಮತ್ತೆ ಮಲೇರಿಯಾ ಬರುವ ಸಾಧ್ಯತೆ ತುಂಬಾ ಕಮ್ಮಿ ಇರ್ತದೆ. ಇಲಿ ಜ್ವರದ್ದು ನಾನು ಹೇಳಿದೆ. ಡೆಂಗು ಮತ್ತು ಕೋವಿಡ್ಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಆದ್ರೆ ಕೋವಿಡ್ಗೆ ಸಾಕಷ್ಟು ವೈಟಮಿನ್ ಅನ್ನು ಕೊಡ್ತಾರೆ, ವೈಟಮಿನ್ ಟ್ಯಾಬ್ಲೆಟ್ಸ್ ಅನ್ನು. ಆ ವೈಟಮಿನ್ ಟ್ಯಾಬ್ಲೆಟ್ ಸಾಕಾಗ್ತದೆ, ಅಥವಾ ಉತ್ತಮವಾದ ಆಹಾರ ತಕೊಂಡ್ರು ಸಾಕಷ್ಟು ಸಾಕಾಗ್ತದೆ. ಪೌಷ್ಟಿಕಾಂಶಯುಕ್ತ ಆಹಾರ ಕೂಡ. ಡೆಂಗು ಅಲ್ಲೂ ನೀವು ನೆನಪಿಡ್ಬೋದು, ಲಾಸ್ಟ್ ಇಯರ್ ನಾವು ಅದನ್ನೇ ಮಾತಾಡ್ತಾ ಇದ್ವಿ, ದ್ರವಾಹಾರ ತಕೊಳ್ಳಿ ಜಾಸ್ತಿ. ಆಗ ಜನ ಕೇಳ್ತಾ ಇದ್ರು ನಾವು ಮಾಂಸಾಹಾರ ತಿನ್ಬಹುದಾ? ಅದು ಏನ್ ಬೇಕಾದ್ರೂ ತಿನ್ನಿ, ಹಿತಮಿತವಾಗಿ ಸರಿಯಾಗಿ ತಿನ್ನಿ, ದೇಹ ನಿರ್ಜಲೀಕರಣ ಆಗ್ಬಾರ್ದು. ಸರಿಯಾದ ಎಕ್ಸಾಕ್ಟ್ ವರ್ಡ್ ಅದು, ನಿರ್ಜಲೀಕರಣ ಆಗ್ಬಾರ್ದು. ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಆದ್ರೆ ಆಗ ವೈರಸ್ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಸೊ ಆಗಾಗ ಬಿಸಿ ನೀರು, ಬಿಸಿ ಅಂತ ಹೇಳಿದ್ರೆ ಅದು ಒಂದು ತೊಂದ್ರೆ. ಬಿಸಿ ನೀರು ಅಂತ ಹೇಳಿದ್ರೆ ತುಂಬಾ ಬಿಸಿ ನೀರು ಕುಡಿದು ಬಿಡ್ತಾರೆ, ಉಗುರು ಬೆಚ್ಚಗಿನ ನೀರು ಸಾಕಾಗ್ತದೆ. ಅದು ಮುಖ್ಯವಾಗಿ ಅಂದ್ರೆ ಬಹುಶಃ ಇಲ್ಲಿ ಆ ಮಾತ್ರೆಗಳನ್ನ ತೆಗೆದುಕೊಳ್ಳುವಂತಹ ಕೋರ್ಸ್ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಲೇರಿಯಾಕ್ಕೆ ಸಂಪೂರ್ಣವಾಗಿ ಆ ಕೀಟಾಣುಗಳು ನಾಶ ಆಗ್ಬೇಕಿದ್ರೆ, ಅದಕ್ಕೆ ಕಾರಣ ಆಗಿರುವಂತದ್ದು ಅದು ಡಿಸ್ಟ್ರಾಯ್ ಆಗ್ಬೇಕಿದ್ರೆ ಪೂರ್ತಿಯಾದ ಕೋರ್ಸ್ ಕಂಪ್ಲೀಟ್ ಆಗ್ಲೇಬೇಕು. ಮಲೇರಿಯಾ ವಿಚಾರದಲ್ಲಿ ಅದನ್ನ ಎಲ್ಲರೂ ಕೂಡ ಗಮನಿಸಬೇಕು ಅನ್ನುವಂತಹ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಅವರ ಲಿವರ್ ಅಲ್ಲಿ ಅಥವಾ ಅವರ ಈ ಪಿತ್ತಜನಕ ಲಿವರ್ ಅಲ್ಲಿ ಹೋಗಿ ಅದರ ಕೆಲವೊಂದು ಹಿಪ್ನೋಸೈನ್ಸ್ ಅಂತ ಹೇಳ್ತೀವಿ, ಅದು ನಿಲ್ತದೆ. ಅದು ಮತ್ತೆ 3 ತಿಂಗಳು ಬಿಟ್ಟು ಮತ್ತೆ ಹೊರಗಡೆ ಬರ್ತದೆ. ಆದ ಕಾರಣ ನಾವು ಕೋರ್ಸ್ ಅನ್ನು ಕಂಪ್ಲೀಟ್ ಆಗಿ ತಗೊಳ್ಳೋದು ಅತಿ ಅಗತ್ಯ ಮಲೇರಿಯಾಕ್ಕೆ. ಇಲಿ ಜ್ವರದಲ್ಲಿ ಡಾಕ್ಸಿಸೈಕ್ಲಿನ್ ಕೂಡ ಅದರ ಅವನವನ ತೀವ್ರತೆಯನ್ನು ಅನುಸರಿಸಿ ವೈದ್ಯರು ತೀರ್ಮಾನಿಸಿ ಕೊಡ್ತಾರೆ. ಅಂದ್ರೆ ಈಗ ಯಾವುದೇ ಒಂದು ಮಲೇರಿಯಾ ಇರ್ಬೋದು ಅಥವಾ ಡೆಂಗ್ಯೂ ಸೋಂಕಿತ ವ್ಯಕ್ತಿ ಇದ್ರೆ ಅವರಿಗೆ ಒಂದು ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗಬೇಕು ಅಂತಿದ್ರೆ ಅದಕ್ಕೆ ಯಾವ ರೀತಿ ಪ್ರೊಸೀಜರ್ಗಳು, ಅದಕ್ಕೆಲ್ಲ ವ್ಯವಸ್ಥೆಗಳು ಹೇಗಿದೆ? ಖಂಡಿತವಾಗಿ ಎಲ್ಲಾ ವ್ಯವಸ್ಥೆಗಳಿದೆ, ಆದ್ರೆ ಯಾರು ಅಡ್ಮಿಟ್ ಆಗ್ಬೇಕು ಅನ್ನೋದು ಅಗತ್ಯ. ಈಗ ಮಲೇರಿಯಾದಲ್ಲಿ ನೀವು ಮಲೇರಿಯಾ ಬಂದ ತಕ್ಷಣ ಬಂದ್ರೆ ಖಂಡಿತವಾಗಿ ಅಡ್ಮಿಷನ್ ಇದೆ ಅಗತ್ಯವೇ ಇಲ್ಲ. ನಮ್ಮಲ್ಲಿ ನೋಡಿ, ಈಗ ಒಂದು ವ್ಯಾನ್ ಇದೆ,
ಆ ವ್ಯಾನ್ ಅಲ್ಲಿ ಚಿಕಿತ್ಸೆ ನೀಡ್ತಾರೆ. ಚಿಕಿತ್ಸೆ ಪಡ್ಕೊಂಡು ಮನೆಗೆ ಹೋಗ್ಬೋದು ಅವನು. ಒಂದು. ಎರಡನೇದು ಡೆಂಗು ಅಲ್ಲಿ ಯಾರು ಅಡ್ಮಿಟ್ ಆಗ್ಬೇಕು, ಯಾರಿಗೆ ತೊಂದರೆ ಇರ್ತದೋ ಅಥವಾ ಬೇರೆ ಕೋಮಾರ್ಬಿಡ್ ಇರ್ತದ, ಮತ್ತೆ ಎದ್ದು ನಿಲ್ಲುವಾಗ ತಲೆ ತಿರುಗುವುದು ಅಥವಾ ರಕ್ತದ ಇದರಲ್ಲಿ ಮೂತ್ರದಲ್ಲಿ ಅಥವಾ ಮಲದಲ್ಲಿ ರಕ್ತ ಹೋಗ್ತದೋ ಅವ್ರು ಅಡ್ಮಿಟ್ ಆಗ್ಬೇಕಾಗ್ತದೆ. ಹುಷಾರಾಗಿರುವವರಿಗೆ ಡೆಂಗು ಬಂತದ್ದು ಏನ್ ತೊಂದರೆ ಇಲ್ಲ, ಖಂಡಿತವಾಗಿ ಮನೆಯಲ್ಲಿ. ಈ ಕೋವಿಡ್ಗೂ ಅದೇ. ಕೋವಿಡ್ ಅಲ್ಲಿಗೆ ಎಲ್ಲರನ್ನ ನಾವು ಅಡ್ಮಿಟ್ ಮಾಡ್ತಾ ಇಲ್ಲ, ಯಾರಿಗೆ ಅಗತ್ಯ ಇದೆ ಅವ್ರು ಮಾತ್ರ ಅಡ್ಮಿಟ್ ಆಗ್ಬೇಕು. ಅದರಲ್ಲೂ ಕೂಡ ಪ್ರಶ್ನೆಗಳು ಅಂದ್ರೆ ಕೆಲವೊಂದು ಗೊಂದಲಗಳು ಇಲ್ಲ, ಕೆಲವೊಂದು ಕೋವಿಡ್ ಸೋಂಕಿತರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇಲ್ಲ, ಅವರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಎಲ್ಲೋ ಅರಿವಿನ ಕೊರತೆ. ಸೊ ಇದರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡೋದಿದ್ರೆ. ಹೌದು, ಖಂಡಿತವಾಗಿ. ಈಗ ಹೊಸ ಗೈಡ್ಲೈನ್ಸ್ ಮಾರ್ಗಸೂಚಿಯಲ್ಲಿ ನೀವು ಕೋವಿಡ್ ರೋಗಿಗಳನ್ನು ಅಡ್ಮಿಷನ್ ಇದ್ದ ಅಗತ್ಯ ಇರುವುದಿಲ್ಲ. ಅವ್ರ ಮನೆಯಲ್ಲೇ ತಮ್ಮ ಮನೆಯಲ್ಲಿ ಒಂದು ರೂಮ್, ಆ ರೂಮ್ಗೆ ಆದಷ್ಟು ಬಾತ್ರೂಮ್ ಇದ್ರೆ ಒಳ್ಳೇದು. ಅಟ್ಯಾಚ್ಡ್ ಬಾತ್ರೂಮ್ ಇರುವಂತ ರೂಮ್ ಅಲ್ಲಿ ಆತನು ಕುಳಿತುಕೊಂಡು ಅಲ್ಲಿಗೆ ತನ್ನ ತಿಂಡಿ ತಿನಸುಗಳನ್ನು ತರಿಸ್ಕೊಂಡು ತನ್ನ ಬಟ್ಟೆ ಬರೆಗಳನ್ನು ತಾನೇ ಆದಷ್ಟು ಶುಚಿ ಮಾಡಿ, ಅಥವಾ ಇನ್ನೊಬ್ರು ಶುಚಿ ಮಾಡೋದಿದ್ರೆ 1% ಕ್ಲೋರಿನ್ ಸೊಲ್ಯೂಷನ್ಗೆ ಅದನ್ನ ಹಾಕಿ ನಂತರ ಉಳಿದವರಿಗೆ ಕೊಡೋದು. ಇಲ್ಲ ಆತನ ಊಟ ಮಾಡಿದ ಬಟ್ಟಲು ಅಥವಾ ಬೇರೆ ತಟ್ಟೆಗಳನ್ನು ಆತನೇ ಶುಚಿ ಮಾಡಿದ್ರೆ ಒಳ್ಳೇದು. ಇಲ್ಲ ಮನೆಯವರೇ ಶುಚಿ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ 1% ಕ್ಲೋರಿನ್ ಅಲ್ಲಿ ಮುಳುಗಿಸಿ ಅದನ್ನಂತೆ ಮಾಡ್ಬೋದು. ಬಟ್ಟೆ ಬರೆಗಳು ಆತನ ಎಲ್ಲ ಈ ರೀತಿ 1% ಕ್ಲೋರಿನ್ ಸೊಲ್ಯೂಷನ್ ಅಲ್ಲಿ ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ರೋಗ ಇನ್ನೊಬ್ಬರಿಗೆ ಹರಡುದಿಲ್ಲ. ಇನ್ನೊಬ್ಬರಲ್ಲಿ ಮಾತಾಡ್ಬೇಕು ಅಂತ ಆದ್ರೆ ರೋಗಿಗೆ ನಾನ್ ಧರಿಸಿದಾಗೆ ಒಂದು ಮಾಸ್ಕ್ ಹಾಕೊಂಡು ಮಾತಾಡ್ಬೇಕು. ಅಂದ್ರೆ ಆತನಲ್ಲಿ ವೈರಸ್ ರೆಡಿ ಇರ್ತದೆ, ಸೊ ಇನ್ನೊಬ್ರಿಗೆ ಬರಬಾರ್ದು. ಜಸ್ಟ್ ಮಾಸ್ಕ್ ಹಾಕೊಂಡು ಮಾತಾಡಿದ್ರೆ ಆದಷ್ಟು ವೆಂಟಿಲೇಟೆಡ್ ರೂಮ್, ಎಲ್ಲಿ ಗಾಳಿ ಆಡುವಂತ ರೂಮ್ ಅಲ್ಲಿ ಇರ್ಬೇಕು. ಮತ್ತೆ ಡೈನಿಂಗ್ ಹಾಲ್ಗೆ ಬರೋದು, ಎಲ್ಲರೊಟ್ಟಿಗೆ ಕೂತ್ಕೊಂಡು ಟಿವಿ ನೋಡುದು, ಅದನ್ನೆಲ್ಲ ಮಾಡ್ಲೇಬಾರದು. ಅಂದ್ರೆ ಮನೆಯ ಇತರ ಸದಸ್ಯರ ಸುರಕ್ಷತೆಯನ್ನು ಅವ್ರು ನೋಡಬೇಕು, ಸರ್ಕಾರ ನೋಡಕ್ಕಾಗಲ್ಲ. ಅವರೇ ತಾನು ಸುರಕ್ಷಿತನಾಗಿರ್ಬೇಕು, ಇನ್ನೊಬ್ಬರಿಗೂ ತೊಂದರೆ ಆಗದಾಗೆ ನೋಡ್ಬೇಕು. ಇಷ್ಟು ಮಾಡಿದ್ರೆ ಖಂಡಿತವಾಗಿಯೂ ಮನೆಯಲ್ಲೇ ಇರುವುದು ಸುಲಭ. ಯಾಕಂದ್ರೆ ಹೆಚ್ಚಿದ್ದಾಗಿ ಏನು ಚಿಕಿತ್ಸೆ ಇಲ್ಲ ಅದಕ್ಕೆ. ಚಿಕಿತ್ಸೆ ಇರೋದಿರುವಾಗ ಸುಮ್ಮನೆ ಮತ್ತೆ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಅಲ್ಲಿ ಬೇರೆ ಯಾವುದೋ ರೋಗ ಇರ್ಬೋದು ಬೇರೆಯವರಿಗೆ. ಕೋವಿಡ್ ಆಸ್ಪತ್ರೆ ಅಂತ ಹೇಳಿದ್ಮೇಲೆ ಎಲ್ಲರೂ ರೀತಿಯ ರೋಗಿಗಳಿರ್ತಾರೆ. ಅವರ ರೋಗ ಮತ್ತೆ ಇವ್ರಿಗೆ ಬರುವ ಬದಲು ಮನೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಖಂಡಿತ ಒಳ್ಳೇದು. ಬಹುಶಃ ಉತ್ತಮವಾದ ವಿಚಾರ ಅನ್ನುವಂಥದ್ದು ತಾವು ಹೇಳ್ತಾರೆ. ಖಂಡಿತವಾಗಿಯೂ ಉತ್ತಮ. ಔಷಧೋಪಚಾರಗಳ ವಿಚಾರಕ್ಕೆ ಬಂದ್ರೆ ಅಂದ್ರೆ ಅವರಿಗೆ ಆ ಟೈಮಲ್ಲಿ ಅವ್ರಿಗೆ ದೊಡ್ಡ ಔಷಧಿ ಏನು ಕೊಡಲ್ಲ, ಹೈಡ್ರಾಕ್ಸಿಕ್ಲೋರೋಕ್ವಿನ್ ಮಾತ್ರ ಕೊಡ್ತಾರೆ. ಅದನ್ನು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ನೀಡ್ತಾರೆ. ಅಗತ್ಯ ಬಿದ್ರೆ ಕೆಲವೊಬ್ಬರಿಗೆ ವೈಟಮಿನ್ ಟ್ಯಾಬ್ಲೆಟ್ಸ್ ಬೇಕಾಗ್ತದೆ, ನೀಡ್ತಾರೆ. ಬೇರೆ ಏನು ಅಗತ್ಯ ಇಲ್ಲ. ಜಿಂಕ್ ಮಾತ್ರ ಅಂತ ನೀಡ್ತೀವಿ ನಾವು. ಸೊ ಜಿಂಕ್ ಅನ್ನು ಕೊಡ್ತಾರೆ, ಹೈಡ್ರಾಕ್ಸಿಕ್ಲೋರೋಕ್ವಿನ್ ಕೊಡ್ತಾರೆ, ವಿಟಮಿನ್ ಸಿ ಕೊಡ್ತಾರೆ. ಸಾಕಷ್ಟೇ, ಬೇರೆ ಏನ್ ಬೇಡ. ಬೇಕಾಗಿರೋದು ಆರಾಮ, ಉತ್ತಮವಾದ ಆಹಾರ. ಅದಂತೂ ಮನೆಯಲ್ಲೇ ಖಂಡಿತವಾಗಿ ಒಳ್ಳೇದು ಸಿಗೋದು. ಆದಷ್ಟು ಮನೆಯಲ್ಲೇ ಇರುವುದು ಒಳ್ಳೇದು. ಜನ ಸುಮ್ಮನೆ, ನಮಗೂ ಸಾಕಷ್ಟು ಫೋನ್ ಕಾಲ್ಗಳು ಬರ್ತದೆ, ಪಾಸಿಟಿವ್ ಬಂದಿದೆ, ನಮ್ಮ ಪಕ್ಕದ ಮನೆಯನ್ನು ತಗೊಂಡು ಹೋಗಿಲ್ಲ ಅಂತ. ನಾಳೆ ನನಗೂ ಬರ್ಬೋದು ಅನ್ನೋ ವಿಷಯವನ್ನು ಆತನಿಗೆ ಯೋಚಿಸುವುದೇ ಇಲ್ಲ. ಅವನನ್ನ ಯಾಕೆ ತಗೊಂಡು ಹೋಗಿಲ್ಲ ಅಂತ ಹೇಳುವುದರ ಬಗ್ಗೆನೇ ಗಲಾಟೆ ಮಾಡ್ತಾರೆ. ಸೊ ಇನ್ನು ಮೇಲೆ ಹೊಸ ಮಾರ್ಗಸೂಚಿಯಲ್ಲಿ ಆತನ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋಬಹುದು, ಬರುವ ಅಗತ್ಯ ಇರುವುದಿಲ್ಲ. ಯಾರಿಗೆ ಆಸ್ಪತ್ರೆ ದಾಖಲಾಗಬೇಕು ಅದನ್ನು ವೈದ್ಯಾಧಿಕಾರಿಗಳು ತೀರ್ಮಾನಿಸ್ತಾರೆ. ನೀವ್ ಹಾಗೆ ಹೇಳಿದ್ರಿ, 60 ವರ್ಷದಿಂದ ಮೇಲ್ಪಟ್ಟವರು ಅಥವಾ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರುವವರು, ಸೊ ಅಂತವ್ರನ್ನು ಅಡ್ಮಿಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅವರದ್ದು ಕೆಲವೊಂದು ಏನ್ ಮಾಪಕಗಳನ್ನು ನೋಡ್ಬೇಕಾಗ್ತದೆ. ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳಿರ್ತದೆ, ಅದೆಲ್ಲವನ್ನು ಕೂಡ ನೋಡ್ಕೊಂಡು ನಿರ್ಧಾರ ಮಾಡ್ಬೇಕಾಗ್ತದೆ ಅಗತ್ಯ ಇದ್ರೆ. ಎಸ್, ಅಂದ್ರೆ ಈಗ ಸದೃಢವಾಗಿರುವಂತದ್ದು ದೈಹಿಕವಾಗಿ ಯುವಕರು ಜಸ್ಟ್ ಪಾಸಿಟಿವ್ ಬಂದವರಿಗೆ ಹಾಸ್ಪಿಟಲೈಸ್ ಆಗುವಂತ ಆಗದೆ ಇದ್ರೆ ಒಳ್ಳೇದವರು ಆಸ್ಪತ್ರೆಯಲ್ಲಿ ಕೂತ್ಕೊಳ್ಳೋದಿದ್ರೆ ಒಳ್ಳೇದು. ನನ್ನ ಮಟ್ಟಿಗಂತೂ ಅವ್ರ ಮನೆಯಲ್ಲಿ ಇದ್ರೆ ಬೇಗ ಹುಷಾರಾಗ್ತಾರೆ. ಆಸ್ಪತ್ರೆಯಲ್ಲಿ ಇದ್ರೆ ಜಾಸ್ತಿ ತೊಂದರೆ ಆಗ್ತದೆ, ಒಂದು ಭಯ. ಅದು ಮನೆಯಲ್ಲಿದ್ದಾಗ ನಮ್ಮ ಮನೆಯವರೊಟ್ಟಿಗೆ ಇರ್ತೀವಿ, ಖಂಡಿತವಾಗಿ ಬೇಗ ಹುಷಾರಾಗ್ತಾರೆ. ಅದು ತಾವು ಈಗ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂತಹ ಅತಿ ಅಗತ್ಯ ಕೂಡ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಕೂಡ ನಾವು ಮಾತನಾಡಲೇಬೇಕಾಗುತ್ತೆ. ಯಾಕಂದ್ರೆ ಬಹಳ ಒತ್ತಡದ ಸಮಯ ಇದು. ಎಲ್ಲ ಕಡೆಯಿಂದ ಈ ಕಡೆಯಿಂದ ಕೋವಿಡ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾಂಕ್ರಾಮಿಕ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಸೊ ಈ ಟೈಮಲ್ಲಿ ಆರೋಗ್ಯ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ಹೇಗೆ ಆಗ್ತಾ ಇದೆ ಅಂತ? ಈಗ ಮೊದಲನೇದಾಗಿ ನೋಡಿ, ಈಗಾಗಲೇ ಮನೆಗಳ ಸರ್ವೆ ಆಗ್ಬೇಕಾಗ್ತದೆ.
ಸೊ ಮನೆಗಳ ಸರ್ವೆ ಮಾಡ್ತಾ ಇರ್ತದೆ. ನಮ್ಮಲ್ಲಿ ಲಾರ್ವಾ ಸರ್ವೆ ಅಂತ ಮಾಡ್ತೇವೆ. ಲಾರ್ವಾ ಸರ್ವೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಬಂದು ನೀವು ಎಲ್ಲೆಲ್ಲಿ ಸ್ವಚ್ಛ ನೀರನ್ನು ನಿಲ್ಲಿಕ್ಕೆ ಬಿಟ್ಟಿದ್ದೀರಿ, ಅದರಿಂದ ಸೊಳ್ಳೆ ಉತ್ಪತ್ತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೋಡಿ ಅದನ್ನ ನಾಶಪಡಿಸುವಂತ ನಿಮ್ಗೆ ಹೇಳಿಕೊಡುವಂತ ಒಂದು ಕೆಲಸ. ಆ ನಂತರ ತಮ್ಮ ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬೇರೆ ಏನಾದ್ರೂ ಬಾಧೆ ಇದ್ರೆ ಅದರ ಬಗ್ಗೆ ವಿಚಾರಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆ. ಒಂದು ವೇಳೆ ಎಲ್ಲಿಯಾದ್ರೂ ವ್ಯಾಕ್ಸಿನೇಷನ್ ಮಕ್ಕಳಿಗೆ BCG ಅಂತದ್ದು ಬೇರೆ ಬೇರೆ ವ್ಯಾಕ್ಸಿನೇಷನ್ ಇರ್ತದೆ 1 ವರ್ಷದವರೆಗೆ, ಆ ವ್ಯಾಕ್ಸಿನೇಷನ್ ಬಗ್ಗೆ ವಿಚಾರಿಸಿ ಅದನ್ನು ಗುರುವಾರ ಪಡ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತಾರೆ. ಮೊದಲನೇದಾಗಿ ಈ ಸರ್ವೆಗಳು ILI ಅಂತ ಹೇಳಿದ್ರೆ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಲಾರ್ವಾ ಸರ್ವೆ, ಇದೆರಡನ್ನು ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಮತ್ತು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ MPWಗಳು ಮತ್ತು ಆಶಾ ಕಾರ್ಯಕರ್ತೆಯರು ಮತ್ತು ಕಿರಿಯ ಆರೋಗ್ಯ ಸಹಾಯಕರು ಇಷ್ಟು ಜನ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಕೆಲವೊಂದಷ್ಟು ಸ್ವಯಂ ಸೇವಕರು ಕೂಡ ಇದ್ದಾರೆ ಕೆಲಸ ಮಾಡಕ್ಕೆ. ಬಟ್ ಈ ಖಂಡಿತವಾಗಿ ಇದ್ದಾರೆ. ಈಗ ಎಷ್ಟೋ ಜನ ಅವರಾಗೆ ಬಂದು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ಹೊಸದಾಗಿ ಇನ್ನೊಂದು ಮಾನ್ಯ ಜಿಲ್ಲಾಧಿಕಾರಿ ಅವರೊಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಈ ಸ್ಯಾಚುರೇಷನ್ ಲೆವೆಲ್ ನೋಡುದು ಅಂತ ಹೇಳಿದ್ರೆ ನಮ್ಮ ಆಮ್ಲಜನಕದ ಸಾಂದ್ರತೆ ಎಷ್ಟು ಉಂಟು ಅಂತ ಅಳಿಲಿಕ್ಕೆ ಬೇಕಾದ ಒಂದು ಮಾಪಕ ಇರ್ತದೆ, ಒಂದು ಚಿಕ್ಕ ಮಾಪಕ. ಆ ಮಾಪಕವನ್ನು ತಗೊಂಡೋಗಿ ಪ್ರತಿ ಮನೆಯಲ್ಲಿ ಅವರ ಆಮ್ಲಜನಕದ ಸಾಂದ್ರತೆ ನೋಡ್ತಾರೆ. ಇದೀಗ ಹೊಸದಾಗಿ ಮಾಡ್ತಾ ಇದ್ದೇವೆ, ಇನ್ನು ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ, ಖಂಡಿತವಾಗಿ ಆಗ್ತದೆ ಅದು. ಸೊ ಇಷ್ಟು ಆರೋಗ್ಯ ಇಲಾಖೆ ಮಾಡ್ತದೆ. ಆದ್ರೆ ಇದಕ್ಕಿಂತ ದೊಡ್ಡ ವಿಷಯ ಇರುವುದು ಜನರದ್ದು. ಯಾವುದೇ ಎಪಿಡೆಮಿಕ್ಸ್, ಯಾವುದೇ ಈ ಸಾಂಕ್ರಾಮಿಕ ರೋಗದಲ್ಲಿ ಸರ್ಕಾರದ್ದಾಗ್ಲಿ ಆರೋಗ್ಯ ಇಲಾಖೆದ್ದಾಗ್ಲಿ ಅಥವಾ ಜಿಲ್ಲಾಡಳಿತದ ಪಾತ್ರ ಎಷ್ಟಿದೆಯೋ ಅದಕ್ಕಿಂತ 3 ಪಟ್ಟು ಪಾತ್ರ ಸಾರ್ವಜನಿಕರು. ಸಾರ್ವಜನಿಕರು ಆ ಬಗ್ಗೆ ಯೋಚಿಸ್ಬೇಕು. ನಾವಾಗ ಹೇಳಿದೆವು ಮಾಸ್ಕ್ ಧರಿಸುವ, ಎಷ್ಟು ಜನ ಮಾಸ್ಕ್ ಧರಿಸ್ತಾ ಇದ್ದಾರೆ? ಮಾಸ್ಕ್ ಧರಿಸುವುದಿಲ್ಲ. ಅಂಗಡಿಯವರು ಮೊದಲಿಗೆ ಮಾಸ್ಕ್ ಧರಿಸ್ಬೇಕು. ಯಾಕಂದ್ರೆ ಅಷ್ಟೊಂದು ಜನರಲ್ಲಿ ಅವ್ನು ಮಾತಾಡ್ತಾನೆ, ಮಾಡಲ್ಲ. ನೀವು ನಿಮ್ಮ ಮನೆಯಲ್ಲಿ ನೀರು ನಿಂತು ಇನ್ನೊಬ್ಬರಿಗೆ ಸೊಳ್ಳೆ ಕೊಡೋ ಬದಲು ಫಸ್ಟ್ ನಾಶಪಡಿಸಿ, ನಿಮ್ಮ ಮನೆಗೂ ರೋಗ ಬರಲ್ಲ, ಹತ್ತಿರದವರಿಗೂ ಬರಲ್ಲ. ಸೊ ಅದನ್ನು ಮಾಡ್ಬೇಕು. ಇಂಥ ನಿಟ್ಟಿನಲ್ಲಿ ಜನ ಯೋಚಿಸಿದ್ರೆ ಖಂಡಿತವಾಗಿಯೂ ನಾವು ಇಂಥ ಎಪಿಡೆಮಿಕಲ್ ಅಂತ ಏನಿದೆ ರೋಗಗಳು, ಈ ಸಾಂಕ್ರಾಮಿಕ ರೋಗ, ಇದನ್ನು ಖಂಡಿತವಾಗಿ ಕಮ್ಮಿ ಮಾಡಬಹುದು. ಈ ಕೆಲವೊಂದಷ್ಟು ರೋಗಗಳನ್ನು ತಡೆ ಮಾಡ್ಲಿಕ್ಕೆ ಕಷ್ಟ ಇರ್ತದೆ, ಬಟ್ ಇವುಗಳು ಹಾಗೆಲ್ಲ. ಇದು ನಾವು ಖಂಡಿತವಾಗಿ ಕಮ್ಮಿ ಮಾಡಬಹುದಂತ ವ್ಯವಸ್ಥೆ ಇದೆ ಇದರಲ್ಲಿ. ಆ ಬಗ್ಗೆ ಸಾರ್ವಜನಿಕರು ತುಂಬಾ ಯೋಚಿಸಬೇಕು, ಗಂಭೀರವಾಗಿ ಯೋಚನೆಯನ್ನ ಮಾಡಬೇಕು, ಜಾಗೃತರಾಗಬೇಕು. ಮೇನ್ ಆಗಿ ಜಾಗೃತರಾಗಬೇಕು. ಅವ್ರು ಯೋಚಿಸ್ಬೇಕು ನನ್ನ ಪಾತ್ರ ಏನು. ಅದನ್ನ ಮಾಡಿದ್ರೆ ಖಂಡಿತವಾಗಿ, ಸುಮ್ಮನೆ ವಾಟ್ಸಪ್ ಅಲ್ಲಿ ಏನೇನೋ ಮೆಸೇಜ್ ಕಳಿಸೋ ಬದಲು ಒಂದ್ಸಲ ನಿಮ್ ಮನೆ ಸುತ್ತ ಎಲ್ಲ ಹೋಗಿ ನೋಡಿ, ಅದೇ ರೀತಿ ಮಾಸ್ಕ್ ಧರಿಸಲಿಕ್ಕೆ ಅಭ್ಯಾಸ ಮಾಡಿ. ಅಥವಾ ಮತ್ತೆ ಈಗಲೂ ನೋಡ್ತಾ ಇದ್ದೀವಿ ನಾವು, ಹೊರಗಡೆ ಹೋಗುದು, ಉಗಿತಾ ಇರೋದು, ಪಾನ್ ತಿನ್ನೋದು, ಉಗಿಯೋದು ತುಂಬಾ ಕೆಟ್ಟ ಅಭ್ಯಾಸ. ಇದನ್ನೆಲ್ಲ ಕಮ್ಮಿ ಮಾಡಿ. ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಹತ್ತಿರದವರ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಹರಿಸಿ ಸಾರ್ವಜನಿಕರು ಅದನ್ನು ಮುಖ್ಯವಾಗಿ ಯೋಚಿಸಬೇಕು. ಜೊತೆಗೆ ಮನೆಗೆ ಬರುವಂತಹ ಆರೋಗ್ಯ ಕಾರ್ಯಕರ್ತರಿಗೂ ಕೂಡ ಸಹಕಾರವನ್ನ ಕೊಡಬೇಕಾಗುತ್ತೆ, ಮುಖ್ಯವಾಗಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಇರ್ತದೆ. ಈಗ ಮನೆಯಲ್ಲಿ ಒಬ್ರು ಬರ್ತಾರೆ, ಅವರಲ್ಲಿ ಮಾತಾಡುವಾಗ ಕೂಡ, ಕಾರ್ಯಕರ್ತರಲ್ಲಿ ಮಾತಾಡುವಾಗ ದಯವಿಟ್ಟು ಮಾಸ್ಕ್ ಧರಿಸಿ. ಕಾರ್ಯಕರ್ತರು ಸೇಫ್ ಆಗಿರ್ತಾರೆ, ನಿಮಗೂ ಸೇಫ್ ಆಗಿರ್ತದೆ. ಮಾಸ್ಕ್ ಧರಿಸಿಯೇ ಮಾತಾಡಿ. ಮಾಸ್ಕ್ ಇಲ್ಲ, ಮನೆಯಲ್ಲಿರುವ ಬಟ್ಟೆಗಳನ್ನು ಕಟ್ಕೊಳ್ಬಹುದು. ಎಲ್ಲಿವರೆಗೆ ಅಂತ ಹೇಳಿ, ಈ ಬನಿಯಾನ್ ಇರುತ್ತೆ ಅಲ್ವಾ ನೋಡಿ, ನಾವು ಧರಿಸುವ ಬನಿಯಾನ್ ಅಂತ ಹೇಳುವ ಒಂದು ಕ್ಲೋತ್ ಇರುತ್ತೆ, ಅದನ್ನೇ ಮಾಸ್ಕ್ ಆಗಿ ಉಪಯೋಗಿಸಬಹುದು. ಅದು ತುಂಬಾ ಒಳ್ಳೆಯ ಮಾಸ್ಕ್ ಆಗಿ ಮಾರ್ಪಡಿಸಬಹುದು. ಅದನ್ನು ಸಾಧಾರಣವಾದ ಕಾಟನ್ ಬನಿಯಾನ್ ಅದನ್ನ ಬಳಕೆ ಮಾಡಬಹುದು, ಸುಲಭವಾಗಿ ಮನೆಯಲ್ಲೇ ಇರ್ತದೆ, ಕಟ್ ಮಾಡಿ ಹಾಕೊಳ್ಳಿ. ಧನ್ಯವಾದಗಳು ಡಾಕ್ಟರ್ ನವೀನ್ ಚಂದ್ರ ಅವರೇ. ಅಂದ್ರೆ ಬಹುಶಃ ನಾವು ನಿರಂತರವಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ, ತಾವು ಕೂಡ ಬಂದು ನಿರಂತರವಾಗಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ಏನೋ ತಮ್ಮ ಒಂದು ಗುರಿ ಇದೆ, ಜಿಲ್ಲೆಯನ್ನು ಒಂದು ಮಲೇರಿಯಾ ಮುಕ್ತವನ್ನಾಗಿ ಮಾಡುವಂಥದ್ದು. ಆ ಗುರಿ ಆದಷ್ಟು ಶೀಘ್ರ ತಲುಪುವಂತಾಗಲಿ ಅಂತ ಆಶಿಸ್ತಾ, ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಅಂದರೆ ನಾವು ಗಮನಿಸಿದ ಹಾಗೆ ಯಾವಾಗಲೂ ಒಂದು ಮಾತನ್ನು ಹೇಳ್ತೇವೆ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥದ್ದು. ಈಗ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಗೊತ್ತಿದೆ. ಸೊ ಎಲ್ಲರೂ ಕೂಡ ಭಯ ಪಡ್ತಾ ಇದ್ದಾರೆ, ಆದರೆ ತೀರಾ ಭಯದ ಅಗತ್ಯ ಇಲ್ಲ. ಆದರೆ ಮುನ್ನೆಚ್ಚರಿಕೆಯನ್ನು, ಜಾಗ್ರತೆಯನ್ನು ವಹಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಆ ಜಾಗ್ರತೆ ಇರಲಿ, ಹೆಚ್ಚಿನ ಆತಂಕ, ಭಯ ಬೇಡ. ಏನೋ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದೆ, ಇದರ ಬಗ್ಗೆ ಸ್ವಲ್ಪ ಗಂಭೀರತೆ ಇರಲಿ, ಅರಿವು ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.